ದಂಪತಿಗಳು ಒಂದು ಮಾತಾಡಿದರೆ ಕಡಿಮೆ ಆಯಿತು, 10 ಮಾತಾಡಿದರೆ ಜಾಸ್ತಿ ಆಯಿತು. ಇದನ್ನೆಲ್ಲ ಕಾರಣವಾಗಿ ಇಟ್ಟುಕೊಂಡು ಮದುವೆಯಾಗಿ 1-2 ತಿಂಗಳಲ್ಲಿ ವಿಚ್ಛೇದನ ನೀಡುವಂತಹ ಹಲವಾರು ದಂಪತಿಗಳಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ದಶಮಾನೋತ್ಸವದ ಪ್ರಯುಕ್ತ ದಶಮಾನೋತ್ಸವದ ಸವಿ ನೆನಪಿಗಾಗಿ ಮಾದರಿ ಆದರ್ಶ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಇಂದು ಬಲ್ನಾಡು ಶ್ರೀ ಮಾಧವಗೌಡ ಕಾಂತಿಲ ಇವರ ಮನೆಯಲ್ಲಿ ಒಕ್ಕಲಿಗ ಸ್ವಸಹಾಯ ಸಂಘಗಳ ಒಕ್ಕೂಟ ಬಲ್ನಾಡು, ಗ್ರಾಮ ಸಮಿತಿ, ಮಹಿಳಾ ಸಂಘ ಹಾಗೂ ಯುವ ಸಂಘ ಬಲ್ನಾಡು, ಮಾದರಿ ಗ್ರಾಮ ಸಮಿತಿ ಬಲ್ನಾಡು ಇದರ ಉಪಸ್ಥಿತಿಯಲ್ಲಿ 50 ವರ್ಷ ಪೂರೈಸಿದ ಮಾದರಿ ಆದರ್ಶ ದಂಪತಿಗಳ ಸನ್ಮಾನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಬರಮಾಡಿಕೊಳ್ಳುತ್ತಾ ಇದೀಗ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಟಿ.ವಿ. ಮನೋಹರ ಗೌಡ ಅಧ್ಯಕ್ಷರು, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಸರ್, ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಯ ಉದ್ಘಾಟಕರು ಆಗಿರುವಂತಹ ಶ್ರೀ ಬಾಲಕೃಷ್ಣ ಗೌಡ ಬಲ್ನಾಡು ಕಟ್ಟೆಮನೆ ಸರ್, ತಾವು ಕೂಡ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು. ಹಾಗೂ ಈ ಒಂದು ದಂಪತಿಗಳನ್ನು ಸನ್ಮಾನಿಸಲ್ಪಡುವವರು ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಸರ್, ತಾವು ಕೂಡ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ಈ ಸಭೆಯ ಅತಿಥಿಯಾಗಿರುವಂತಹ ಶ್ರೀ ಚಿದಾನಂದ ಬೈಲಾಡಿ ಅಧ್ಯಕ್ಷರು, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಪುತ್ತೂರು, ಶ್ರೀ ರವಿ ಮುಂಗ್ಲಿಮನೆ ತಾಲೂಕು ಅಧ್ಯಕ್ಷರು, ಒಕ್ಕಲಿಗ ಗೌಡ ಸಂಘ ಪುತ್ತೂರು. ಅದೇ ರೀತಿ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಪಟೇಲ್ ಚಾರ್ವಾಕ, ದಶಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಶ್ರೀ ಎ.ವಿ. ನಾರಾಯಣಗೌಡ ಹಾಗೂ ನಮ್ಮ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀ ಚಿನ್ನಪ್ಪ ಸರ್, ಇವರು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು. ಹಾಗೂ ಇವತ್ತಿನ ಈ ಸನ್ಮಾನಿಸಲ್ಪಡುವಂತಹ ದಂಪತಿಗಳಾದ ಮುತ್ತಪ್ಪ ಗೌಡ ಮತ್ತು ದಮಯಂತಿ ಇವರು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಕಾಲ ಭೈರವನೇ ಮಕ್ಕಳಿಗೆ ತೆಕ್ಕೆಯಲೇ ಶ್ರೀರಕ್ಷೆ ಕೊಡಿಸೋ, ಒಕ್ಕಲಿಗರೊಂದಾಗಿ ಒಮ್ಮುಖದಿ ಬೆಳೆವಂತೆ ಧಿಕ್ಕರಿಸಿ ದ್ವೇಷಗಳ ಸಮ್ಮುಖದಿ ತೊರೆಸೋ. ಒಕ್ಕಲಿಗರು ನಾವು ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು, ಸ್ವಜಾತಿ ಬಾಂಧವರ ಬಹುದಿನದ ಹರಕೆ ಇದು, ದ್ವಿಜಾತಿ ವೇದಗಳ ಬಾರದಂತೆ ನಡೆಯೋ. ಕೊರೆಯಮ್ಮ ಸಂಘದಲ್ಲಿ ಸದ್ಗುಣವು ಬೆಳೆವಂತೆ, ಕೊರೆಯಮ್ಮ ತಿರುಮಲಾಧೀಶ ವೆಂಕಟನೇ. ಒಕ್ಕಲಿಗರು ನಾವು ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು, ಆದಿಚುಂಚನಗಿರಿಯ ಇಂಚಿಂಚಿನಂಚಿನಲ್ಲಿ ಒಕ್ಕಲಿಗರಕ್ಕರೆಯ ದೊರೆ ನೀನು ನೆಲೆಸಿ, ಗುರುವಾಗಿ ವರವಾಗಿ ಕಣ್ಮುಂದೆ ನಿಂತಿರುವೆ, ಕರುಣೆಯಲ್ಲಿ ಎಚ್ಚೆತ್ತು ಮುದ್ದಾಡಿ ಕರಸು. ಒಕ್ಕಲಿಗರು ನಾವು ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು, ಒಕ್ಕಲಿಗರು ನಾವು ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು, ಆದಿಚುಂಚನಗಿರಿಯ ಗುರುವಂದಿತರು. मस्यं ग्लानिर्भवति भारतम् अभ्युत्थान धर्मस्यं तदात्मानं सृजम्यहम्. ಎಲೈ ಹದ್ದಿನನೇ, ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾಗುವುದರಿಂದ ನಾನು ಸ್ವರೂಪವನ್ನು ರಚಿಸುತ್ತೇನೆ, ಅತ್ತ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟಿಸುತ್ತೇನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಭಿ ಸಂಭವಾಮಿ ಯುಗೆ ಯುಗೆ. ಸಾಧು ಪುರುಷರನ್ನು ಉದ್ಧರಿಸುವುದಕ್ಕಾಗಿ, ಪಾಪಕರ್ಮ ಮಾಡುವವರನ್ನು ವಿನಾಶ ಮಾಡುವುದಕ್ಕಾಗಿ ಮತ್ತು ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸುವುದಕ್ಕಾಗಿ ನಾನು ಯುಗ ಯುಗದಲ್ಲಿ ಪ್ರಕಟಿಸುತ್ತೇನೆ. ಓಂ ಶ್ರೀ ಕಾಲಭೈರವೇಶ್ವರಾಯ ನಮಃ. ಗ್ರಾಮದೇವರಾಯ ನಂಚಿನ ಶ್ರೀ ಬಟ್ಟಿ ವಿನಾಯಕ ದೇವರಿನ ಶಿರಸ ವಂದಿಸ ಒಂದು ಬಲ್ನಾಡಿನಿ ಇಡೀ ಬಲ್ನಾಡಿದ ಮಣ್ಣಿಡು ನೆಲೆಯಾದ ಅಪಾರ ಭಕ್ತ ಸಮೂಹನು ರಕ್ಷಣೆ ಮಲ್ಪುಣ ಕಾತೊಂದು ಭಕ್ತ ನಂಚಿನ ಅಪ್ಪೆ ದಂಡನಾಯಕ ಉಳ್ಳಾಲ್ತಿನ
ಸ್ಮರಣೆ ಮಲ್ತೊಂದು ಅವೇ ರೀತಿ ಪುತ್ತೂರು ಮಹಾಲಿಂಗೇಶ್ವರ ದೇವರಿನ ಸ್ಮರಣೆ ಮಲ್ತೊಂದು ಆದಿಚುಂಚನಗಿರಿಟ್ಟು ನೆಲಾಯಿನಂಚಿನ ಕಾಲಭೈರವೇಶ್ವರ ಸ್ವಾಮಿಯನ್ನ ನೆನವರಿಕೆ ಮಲ್ತೊಂದು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಈ ಒಂಜಿ ಸಂಸ್ಥೆದ ಮುಖಾಂತರ ಈ ಒಂಜಿ ಸಂಸ್ಥೆದ ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಪ್ರತಿ ಗ್ರಾಮೊಡ್ಲ ದಾಂಪತ್ಯ ಜೀವನ ಪೂರೈಸದು 5 ವರ್ಷ ಆಯ್ನಂಚಿನ ದಂಪತಿಗಳನ್ನು ಗುರುತಿಸವನಂಚಿನ ಸನ್ಮಾನ ಮಲ್ಪನಂಚಿನ ಕಾರ್ಯಕ್ರಮನು ಸ್ವಸಹಾಯ ಟ್ರಸ್ಟ್ ಪಾಡುಂಡು ವಿಶೇಷವಾದ ಇನಿ ಸ್ವಸಹಾಯ ಟ್ರಸ್ಟ್ದ ಸಂಘಲು ಪ್ರಾರಂಭ ಆವಡೊಂದಿತ್ತಿನಂಡ ಅವು ಸುರುಕಾದ ಈ ಬಲ್ನಾಡು ಗ್ರಾಮಡು ಬತ್ತದ 1 ನಂಬರ್ದ ಸಂಘನು ಸ್ಥಾಪನೆ ಮಂತಂದಿತ್ತಿನಂಡ ಅವು ಬಲ್ನಾಡು ಗ್ರಾಮ ದಯಮಂಡ ಪ್ರತಿಯೊಂಜಿ ಕಾರ್ಯೋಲ್ಲ ಇನಿ ಬಲ್ನಾಡು ಗ್ರಾಮಡು ಕಟ್ಟಮನೆ ಇತ್ತಿನಂಚಿನ ಗ್ರಾಮ ಈ ಗ್ರಾಮದ್ದು ಶುರು ಆವಡ್ ಮನ್ಪುಣಂಜಿ ಆ ಉದ್ದೇಶಡು ಆ ಕಾರ್ಯಕ್ರಮ ಮಲ್ತದೆ ಐದು ಬುಕ್ಕ ಇನಿ ಹಲವಾರು ಒಂಜಿ 1000 ಸಂಘ ಮುಟ್ಟ ಇನಿ ಆ ಸಂಸ್ಥೆ ಇನಿ ಎತ್ತಿನ ಬಂಡ ಅವೊಂಜಿ ಎಲ್ಲೆ ವಿಚಾರತ್ತೆ ಅವು ನಂಗೆ ನಮ್ಮ ಸಮಾಜದಲ್ಲಿ ಮಾತರಿಗಳ ಖುಷಿ ಪಡ್ಪುನಂಚಿನ ವಿಚಾರ ಈ ನಿಟ್ಟಿಡು ಬಲ್ನಾಡು ಗ್ರಾಮಡು ಸುರಾಯಿನಂಚಿನ ಆ ಒಂಜಿ ಸಂಘ ಇನಿ ಮಾದರಿ ಗ್ರಾಮದ ಒಂಜಿ ಕಾರ್ಯಕ್ರಮಗಳನ್ನ ಈ ಗ್ರಾಮಡು ಪಾಡೊಂದು ಸುಮಾರು 148 ವಾರದ ಭಜನಾ ಕಾರ್ಯಕ್ರಮ ಮಾತ ಇಲ್ಲಲ್ಲ ನಡಪುನಂಚಿನ ಕಾರ್ಯಕ್ರಮ ಯಶಸ್ವಿಯಾದ 5 ವರ್ಷ ಪೂರೈಸೋನಂಚಿನ ಆ ಒಂಜಿ ಕಾರ್ಯಕ್ರಮ ಐನು ಎಂಕಲ್ನ ಗ್ರಾಮಗೂ ಈ ಜವಾಬ್ದಾರಿಯನ್ನು ಕೊರತು ಆ ಕಾರ್ಯಕ್ರಮ ನಿರಂತರವಾದ ಎಡ್ಡೆ ರೀತಿಯಲ್ಲಿ ನಡೆದುಂಡು ಇನಿ ಈ ಒಂಜಿ ದಶಮಾನೋತ್ಸವದ ಸಂಭ್ರಮ ಉಡುಪುನಂಚಿನ ಈ ಟ್ರಸ್ಟ್ ಇನಿ ಒಲ್ಪರ್ದು ನಮ್ಮ ಇನಿ ಸಂಘನ ಪ್ರಾರಂಭ ಮಲ್ತ ಆ ಗ್ರಾಮರ್ದೆ ಆ ದಂಪತಿಲೇನು ಗೌರವಿಸವನಂಚಿನ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ಪಡು ಪನ್ಪುಣಂಜಿ ಸದುದ್ದೇಶನಿಧಿ ಒಂದು ಈ ಕಾರ್ಯಕ್ರಮನು ಇನಿ ನಮ್ಮ ಶುರು ಮಲ್ತದ ಈ ಇನಿತ್ತ ಈ ದಾಂಪತ್ಯ ಜೀವನಡು 5 ವರ್ಷ ಪೂರೈಸಿನಂಚಿನ ಈ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಡು ಇನಿ ಈ ಕಾರ್ಯಕ್ರಮ ಉದ್ಘಾಟನೆ ಮಲ್ಪೆರಿತ್ತನಂಚಿನ ನಮ್ಮ ಬಲ್ನಾಡು ಗ್ರಾಮದ ಕಟ್ಟಮನೆತ್ತ ಯಜಮಾನರಾಯಿನಂಚಿನ ಶ್ರೀಯುತ ಬಾಲಕೃಷ್ಣ ಗೌಡ ಬೇರೆ ನಮ್ಮ ಮಾತಿನ ಪರವಾದ ಆತ್ಮೀಯವಾಗಿ ಅದೇ ರೀತಿ ಇನಿ ಈ ಒಂಜಿ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸವನಂಚಿನ ನಮ್ಮ ಪುತ್ತೂರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ದ ಅಧ್ಯಕ್ಷರಾಯಿನಂಚಿನ ಶ್ರೀಯುತ ಡಿ.ವಿ. ಮನೋಹರ್ ನಮ್ಮೊಟ್ಟುಗೊಳ್ಳೆರು ಅರೆಲ್ಲ ಈ ಸಂದರ್ಭಡು ನಮ್ಮ ಮಾತೆಲ್ಲ ಪರವಾದ ಆತ್ಮೀಯವಾದ ಸ್ವಾಗತ ಮಾಡುವುದು ಅದೇ ರೀತಿ ಇನಿತ್ತ ಈ ದಂಪತಿಲೇನು ಸನ್ಮಾನಿಸಿರುಳ್ಳರು ನಮ್ಮ ಒಕ್ಕಲಿಗ ಗೌಡ ಸಂಘದ ಸಲಹಾ ಸಮಿತಿದ ಅಧ್ಯಕ್ಷರು ಅದೇ ರೀತಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಯಿನಂಚಿನ ಶ್ರೀಯುತ ಸಂಜೀವ ಮಠಂದೂರು ನಮ್ಮೊಟ್ಟುಗೊಳ್ಳೆರು ಆರಲ ಈ ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಬತ್ತದ ನಮ್ಮೊಟ್ಟಿಗೆ ಸೇರೊಂದರು ಆರೆಲ್ಲ ನಮ್ಮ ಮಾತೆಲ್ಲ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡು ಅದೇ ರೀತಿ ನಮ್ಮ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆರ್ಲ ಎಂಕಲ್ನ ಈ ಬಲ್ನಾಡು ಗ್ರಾಮಡೆ ಇನಿ ಆರು ಒಳ್ಳೆರು ಆರು ಎಂಕ್ಲೆಗೂ ಈ ಬಲ್ನಾಡು ಗ್ರಾಮಗೂ ಒಂಜಿ ಮಾದರಿಯಾದ ಇಡೀ ತಾಲೂಕದ ಗೌಡ ಸಮಾಜನು ಒಟ್ಟಾದ ನಡಪುಡು ಮಲ್ಪನ ಆರ ಒಂಜಿ ದಿಟ್ಟ ಹೆಜ್ಜೆಡು ಆ ಕಾರ್ಯಕ್ರಮ ಯಶಸ್ವಿಯಾದ ಯಾವುದುಂಡು ಆರ್ಲ ಈ ಸಂದರ್ಭಡು ಉಪಸ್ಥಿತರುಳ್ಳೇರು ಆರೆಲ್ಲ ನಾವು ಮಾತಿನ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡು ಅದೇ ರೀತಿ ತಾಲೂಕು ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾಯಿನಂಚಿನ ಶ್ರೀಯುತ ರವಿ ಮುಂಗ್ಲಿ ಮನೆ ಎಂಬೆರ್ಲ ಈ ಕಾರ್ಯಕ್ರಮ ಉಪಸ್ಥಿತರುಳ್ಳೇರು ಆರಲ್ಲ ಈ ಸಂದರ್ಭಡು ನಾವು ಮಾತಿನ ಪರವಾದ ಸ್ವಾಗತ ಮಾಡ್ಕೊಂಡಿಲ್ಲ ಅದೇ ರೀತಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ದ ಸಲಹಾ ಸಮಿತಿದ ಸದಸ್ಯರಾಯಿನಂಚಿನ ಶ್ರೀಯುತ ಜಿನ್ನಪ್ಪ ಗೌಡ ಮಲುವೆಲು ಎಂಬೆರ್ಲ ಈ ಕಾರ್ಯಕ್ರಮ ಉಪಸ್ಥಿತರುಳ್ಳೇರು ಆರಲ್ಲ ಈ ಸಂದರ್ಭಡು ಮಾತಿನ ಪರವಾದ ಸ್ವಾಗತ ಮಾಡ್ಕೊಳ್ಳಿ ಅದೇ ರೀತಿ ಈ ಟ್ರಸ್ಟ್ ಇನಿ ಈತ ಒಂಜಿ ವೇಗವಾದ ಈತೊಂಜಿ ಅಡಿಪಾಯ ಪಾರ್ದು ಎಡ್ಡೆ ರೀತಿ ನಡಪೊಂದಿತ್ತಂಡ ಐಕೊಂಜಿ ಸ್ಥಾಪಕ ಅಧ್ಯಕ್ಷರು ಕೂಡ ಆ ಸ್ಥಾಪಕ ಅಧ್ಯಕ್ಷರು ಇನಿ ಎವಿ ನಾರಾಯಣರು ಆರನ ಮುಖಾಂತರ ಎಡ್ಡೆ ರೀತಿ ಈ ಕಾರ್ಯಕ್ರಮ ಮುಂದುವರಿಯುವುದುಂಟು ಅದೇ ರೀತಿ ಆರೆಲ್ಲ ಈ ಸಂದರ್ಭಡು ಮಾತೆಲ್ಲ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡು ಅದೇ ರೀತಿ
ನಮ್ಮ ಸ್ವಸಹಾಯ ಟ್ರಸ್ಟ್ದ ದಶಮಾನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಂಚಿನ ಶ್ರೀಯುತ ಗೋಪಾಲಕೃಷ್ಣ ಪಟೇಲ್ ಬೇರೆಲ್ಲ ನಮ್ಮೊಟ್ಟು ಉಪಸ್ಥಿತರಿದ್ದಾರೆ. ಅರಣ್ಯ ಈ ಸಂದರ್ಭಗಳು ಮಾತಾಡಿ ಬರುವ ಸ್ವಾಗತ ಮಾಡ್ತಾರೆ. ಅದೇ ರೀತಿ ನಮ್ಮ ಸಮಾಜಡು ಬೇತೆ ಬೇತೆ ಸಂಘ ಸಂಸ್ಥೆ ಅವೇ ರೀತಿ ಮಹಿಳಾ ಸಂಘ ಇಪ್ಪು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಇಪ್ಪು ಇನಿ ಯುವ ಸಂಘ ಇಪ್ಪು ಅತನ ಮಾದರಿ ಗ್ರಾಮ ಸಮಿತಿ ಇಪ್ಪು ನನ್ನ ಮಾತ ಪದಾಧಿಕಾರಿಗಳು ಅವೇ ರೀತಿ ಸಂಘಡು ಜವಾಬ್ದಾರಿ ಎತ್ತೊಂದು ಆ ಕಾರ್ಯಕ್ರಮ ನಿರ್ವಹಣೆ ಮಾಡ್ಕೊಂಡ ಮಾತ ಹಿರಿಯ ನಮ್ಮ ಸಮಾಜದ ಗಣ್ಯರುಳ್ಳೇರು ಈಗ ಮಾತರೆಲ್ಲ ಒಟ್ಟಾಧ್ಯಾನ ಈ ಕಾರ್ಯಕ್ರಮಕ್ಕೂ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತ್ರಿಗಳು. ಅದೇ ರೀತಿ ಈ ಭಾಗದ ಒಕ್ಕೂಟದ ಅಧ್ಯಕ್ಷರು ಶ್ರೀಮತಿ ಗೀತಾ ಒಳಗುಡ್ಡೆ ಅರಳ ಒಳ್ಳೆಯರು ಈ ಕಾರ್ಯಕ್ರಮ ಅರಳೆಯನ್ನು ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಇನಿ ಈ ಕಾರ್ಯಕ್ರಮಡು ಸನ್ಮಾನಿತರು ಎನ್ನ ಪೂಜ್ಯರು ಎನ್ನ ಪಪ್ಪ ಅಮ್ಮ ಶ್ರೀಯುತ ಕೆ ಮುತ್ತಪ್ಪಗೌಡ ಕಾಂತಿಲ ಅಂಚನೆ ಶ್ರೀಮತಿ ದಮಯಂತಿ ಅಗಲ ಈ ಕಾರ್ಯಕ್ರಮಡು ಇನಿ ಕೇಂದ್ರ ಬಿಂದು ರಡ್ಡು ದಂಪತಿಲ್ನಗಳು ಅಗಲೆಲ್ಲ ಏನು ಈ ಸಂದರ್ಭಡು ಆತ್ಮೀಯವಾದ ಪ್ರೀತಿಪೂರ್ವಕ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಮಾಂಕುಗೌಡ ಪದ್ಮಾವತಿ ಕೆಲ್ಲಾಡಿ ಪಂಡ ಎಗಾಡು ಫೋನ್ ಪಾತಿರ್ನ ಗಣಿ ಬಂಡೇರು ಎಂಕ್ಲೆಗೆ ಇಲ್ಲಡಿ ಬರ್ಪಣ ಆ ಒಂದು ಸಮಯ ಅಂದಿಗೆ ಒರಿಯಾಡು ಎಂಕ್ಲೆ ಇಡೆಗೆ ಈ ಕಾರ್ಯಕ್ರಮ ಬರ್ಪ ಅನ್ಪಣ ಆ ಒಂದು ಉದ್ದೇಶಡು ಈ ಇಡೆಗೆ ಬರ್ತದ ಆ ಸನ್ಮಾನ ಸ್ವೀಕಾರ ಮಾಡ್ತಾರೆ. ಅಗಲೆಲ್ಲ ಏನು ಈ ಸಂದರ್ಭಡು ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಸ್ವಸಹಾಯ ಟ್ರಸ್ಟ್ದ ಮೇಲ್ವಿಚಾರಕರು ಪ್ರೇರಕರು ಅದೇ ರೀತಿ ಗ್ರಾಮ ಸಮಿತಿದ ಮಾತ ಪದಾಧಿಕಾರಿಗಳು ಮಾದರಿ ಗ್ರಾಮ ಸಮಿತಿದ ಪದಾಧಿಕಾರಿಗಳು ಅದೇ ರೀತಿ ಒಕ್ಕೂಟದ ಪದಾಧಿಕಾರಿಗಳು ಎಂಕಲ ಕರೆಗೆ ಹೋಗೊಟ್ಟುದು ಬತ್ತನಂಚಿನ ಈ ಭಾಗದ ಮಾತ ನಮ್ಮ ಸಮಾಜದ ಬಂಧುಗಳು ಅದೇ ರೀತಿ ಎಂಕಲ್ನ ನೆಂಟರಿಷ್ಟರು ಮಾದರಿಗಳ ಈ ಕಾರ್ಯಕ್ರಮವು ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಂದ್ರೆ ನನ್ನ ಸ್ವಾಗತ ಕಾರ್ಯಕ್ರಮ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೂ ವಿಶೇಷವಾದ ಮಾಧ್ಯಮದ ಮಿತ್ರರು ಬರ್ತದೆ ನಮ್ಮೊಟ್ಟುಗೊಳ್ಳೇರು ಅಗಲನ ಈ ಸಂದರ್ಭಡು ಮಾತನ್ನ ಬರುವಾದ ಆತ್ಮೀಯವಾದ ಸ್ವಾಗತ ಮಾಡ್ತಂದ್ರೆ. ನಮ್ಮ ಈ ಭಕ್ತಿ ವಿನಾಯಕ ದೇವರು ಹಾಗೂ ಉಲ್ಲಾಸದಲ್ಲಿ ಪಾದಗಳಲ್ಲಿ ವಂದಿಸಿದ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿರುವಂಥ ಅಧ್ಯಕ್ಷರೇ ಹಾಗೂ ನಮ್ಮ ನೆಚ್ಚಿನ ಶಾಸಕರೇ ಹಾಗೂ ನಮ್ಮ ಗೌಡ ಸಮಾಜದ ಅಧ್ಯಕ್ಷರೇ ಹಾಗೂ ನಮ್ಮ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸೊಸೈಟಿ ಅಧ್ಯಕ್ಷರೇ ಹಾಗೂ ನಮ್ಮ ದಶಮಾನ ಸಮಿತಿ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಮಾಡುವಂತಹ ಒಂದು ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ನಮ್ಮ ಪ್ರೀತಿಯ ದಂಪತಿಗಳು ಬಹುಶಃ ಸುಮಾರು 9 ವರ್ಷ 10 ವರ್ಷ ಕಳೆದು 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ನಾವು ಸುಮಾರು 11 ಆನ್ಲೈನ್ ಕಾರ್ಯಕ್ರಮವನ್ನು ಈಗಾಗಲೇ ಮುಗಿಸಿಯಾಗಿದೆ. 11 ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲದೆ ನಾವು ಆಫ್ಲೈನ್ ಕಾರ್ಯಕ್ರಮವನ್ನು ಕೂಡ ಇದಕ್ಕೆ ಮೊದಲು ಮಾಡಿದ್ದೇವೆ. ಆದರೆ ಇದು ಒಂದು ದೊಡ್ಡ ಬಜೆಟ್ ಮತ್ತು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಅಂತ ನಮಗೆಲ್ಲ ಅನಿಸ್ತದೆ. ಸಮಾಜ ಹೇಗೆ ಅದನ್ನು ಸ್ವೀಕರಿಸ್ತದೆ ಗೊತ್ತಿಲ್ಲ. ಆದರೆ ನಾವು ಟ್ರಸ್ಟ್ನವರು ನಮ್ಮ ಸವಿನೆನಪಿಗಾಗಿ ಪುತ್ತೂರು ತಾಲೂಕು, ಕಡಬ ತಾಲೂಕು, ವಿಟ್ಲ ಮತ್ತು ನಮ್ಮ ಸ್ವಸಹಾಯ ಸಂಘ ರಚನಾದಂತಹ 68 ಒಕ್ಕೂಟ 66 ಗ್ರಾಮಗಳಲ್ಲಿ ಕಾರ್ಯವ್ಯಾಪ್ತಿ ಮಾಡುತ್ತಿರುವಂತಹ ಜಾಗದಲ್ಲಿ ನಾವು ಇದನ್ನು ಈಗ ಇವತ್ತಿನಿಂದ ಪ್ರಾರಂಭ ಆದದ್ದು 1 ತಿಂಗಳಿನೊಳಗೆ 30 ದಿನದೊಳಗೆ ಸುಮಾರು 300 ದಂಪತಿಗಳಿಂದ ಮಿಕ್ಕಿ ಈಗಾಗಲೇ ನಮಗೆ 250ರ ಮೇಲೆ ನಮಗೆ ಹೆಸರು ಬಂದಿದೆ. ಇನ್ನೂ ದಂಪತಿಗಳ ಹೆಸರು ಬಾಕಿಯಾಗಿರ್ಬೋದು. ಬಹುಶಃ ಕೆಲ್ಲಾಡಿ ಅವರದು ಮುನ್ನವರೆಗೆ ನಮಗೆ ಅದು ಸ್ವಲ್ಪ ಫೈನಲ್ ಆಗಿರಲಿಲ್ಲ, ನಮಗೆ ಸ್ವಲ್ಪ ಗೊತ್ತಾಗಲಿಲ್ಲ. ಅದು ನಿನ್ನೆ ಅದನ್ನು ಫೈನಲ್ ಮಾಡಿದೆ. ಅದೇ ರೀತಿ ಇನ್ನೂ ದಂಪತಿಗಳು ಸಿಗ್ಬೋದು. ಹಾಗೆ 300ರಿಂದ ಮಿಕ್ಕಿ 1 ತಿಂಗಳ ಒಳಗೆ ಇದನ್ನು ಮುಗಿಸುವಂಥ ಯೋಜನೆಯನ್ನು ಮಾಡಿದೆ. ಇಲ್ಲಿಂದ ಪ್ರಾರಂಭ ಆದದ್ದು ಮತ್ತು ಕೊನೆಯ ಸಮಾರೋಪ ಸಮಾರಂಭಕ್ಕೆ ಮತ್ತು ಮಧ್ಯದಲ್ಲಿ ಕೂಡ ನಮ್ಮ ಮಾಜಿ ಶಾಸಕರು ನಮ್ಮೊಂದಿಗೆ ಬಂದು ಅದನ್ನು ನಡೆಸಿಕೊಡ್ತಾರೆ. ಬಹುಶಃ ಇದು ಯಾಕೆ ನಾವು ಮಾಡ್ತಿದ್ದೇವೆ ಅಂತೂ ಬಹಳ ಮುಖ್ಯವಾದ ವಿಚಾರ. ಯಾಕೆಂದರೆ ಇಲ್ಲಿ ವಕೀಲರಿದ್ದಾರೆ, ಅವರಿಗೆ ಗೊತ್ತಿರ್ಬೋದು. ಈಗಿನ ಕಾಲದಲ್ಲಿ ಮದುವೆಯಾಗಿ 2 ತಿಂಗಳಾಗುವಾಗಲೇ ವಿಚ್ಛೇದನ ಕೇಳುವಂಥ ಪರಿಸ್ಥಿತಿ ಆಗಿದೆ. ಅಲ್ಲದೆ ಬೇರೆ ಬೇರೆ ಕಾರಣಗಳಿಂದ ಬರ್ತಿದೆ. ಆದರೆ ಜೀವನ ನಡೆಸಿಕೊಂಡು ಹೋಗುವಾಗ ಸುಮಾರು 50 ವರ್ಷಗಳ ಕಾಲ ಗಂಡ ಹೆಂಡತಿ ಬದುಕಿ ಉಳಿದು ಅಲ್ಲದೆ ಒಟ್ಟಿಗೆ ಇದ್ದು ಜೀವನ ಮಾಡಿ ಅವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎನ್ನುವುದನ್ನು ನಾವು ತೋರಿಸುವಂಥ ಒಂದು ವ್ಯವಸ್ಥೆಯನ್ನು, ಚಿಕ್ಕ ಸಂದೇಶವನ್ನು ಸಮಾಜಕ್ಕೆ ನಾವು ಚಿಕ್ಕ ಸಂದೇಶವನ್ನು ಕೊಡುವ ಉದ್ದೇಶದಿಂದ ಇದನ್ನು ನಾವು ಮಾಡ್ತಿದ್ದೇವೆ. ಇದು ಸಮಾಜ ಬಹಳ ಸೂಕ್ಷ್ಮವಾಗಿ ಇದನ್ನು ಸ್ವೀಕರಿಸಿ ಇದನ್ನು ಮುಂದೆಗೆ ಅವರಾಗಿ ನಮಗೆ ಕೂಡ ಸನ್ಮಾನ ನಡೆಸುವಂತಹ ಭಾಗ್ಯ ಬರಲಿ ಅಂತ ಅವರ ಜೀವನವನ್ನು ಅವರು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವ ದೃಷ್ಟಿಯಿಂದ ಯುವತಿಯರಿಗೆ ಇದು ಮಾರ್ಗದರ್ಶನ ಆಗಲಿ ಎನ್ನುವ ದೃಷ್ಟಿಯಿಂದ
ಈ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಸುಮಾರು 300 ದಂಪತಿಗಳಿಗೆ ಕೊಡುವಾಗ ಸುಮಾರು 7 ಲಕ್ಷದಷ್ಟು ಈ ಖಾಲಿ ಒಂದು ಕಾರ್ಯಕ್ರಮಕ್ಕೆ ನಮಗೆ ಖರ್ಚಾಗ್ತದೆ. 7 ಲಕ್ಷ ಇದಕ್ಕೆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ. ಅದೇ ರೀತಿ ನಾಳ್ದು ಜನವರಿ 3 ತಾರೀಕಿಗೆ ಆದಿಚುಂಚನಹಳ್ಳಿ ಮಹಾಸಂಸ್ಥಾನದ ನಮ್ಮ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ನಮ್ಮ ಹಾಲಿಗೆ ಬಂದು ಸಮಾವೇಶವನ್ನು ನಡೆಸಿ ನಮ್ಮ ಒಂದು ಪ್ರಶಸ್ತಿಯನ್ನೆಲ್ಲ ಒಕ್ಕೂಟಗಳಿಗೆಲ್ಲ ಕೊಡುವಂತಹ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಕೂಡ ತುಂಬ ಜನ ನಾವೆಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ನಾವು ಅಂದ ಚಂದ ಕೊಡಿಸಬೇಕಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡುತ್ತೇನೆ. 3 ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ ವಿವಿಧ ರಾಜಕೀಯ ಪಕ್ಷಗಳು ಹಾಗೂ ಸಾಮಾಜಿಕವಾಗಿರುವಂತಹ ನಮ್ಮ ಗಣ್ಯರನ್ನು ನಾವು ಆ ಕಾರ್ಯಕ್ರಮಕ್ಕೆ ನಾವು ಅತಿಥಿಗಳಾಗಿ ಅವರನ್ನು ಬರಲಿಕ್ಕಿದ್ದೇವೆ. ಅದು ಕೂಡ ಅದಕ್ಕೆ ನಮಗೆ ಎಲ್ಲ ಸಮಾಜದವರು ಭಾಗವಹಿಸಿ ಆ ಸಮಾಜದ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಳ್ಬೇಕು. ಈ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಅರ್ಥಪೂರ್ಣವಾಗಿ ಇದನ್ನು ಮಾಡಿಕೊಂಡು ಮುಂದೆಗೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶ್ರೀ ಪುತ್ತೂರು ಮಹಾದೇವ ಮಾಲಿಂಗೇಶ್ವರಿ ಅವರಿಗೆ ಕೇಳಿಕೊಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಸ್ವರ್ಗದಲ್ಲಿ ನಿಶ್ಚಯವಾಗುವುದು ಬಾಲ ಸಂಗತಿಯನ್ನು ಹುಡುಕುವುದು. 50 ವರ್ಷ ಪೂರೈಸಿದಂತಹ ಶ್ರೀಯುತ ಕೆ ಮುತ್ತಪ್ಪಗೌಡ ಕಾಂತಿಲ ಹಾಗೂ ಶ್ರೀಮತಿ ದಮಯಂತಿ ಇವರ ಪರಿಚಯ. ಪುತ್ತೂರು ತಾಲೂಕು ಬಲ್ನಾಡು ಗ್ರಾಮದ ಕಾಂತಿಲ ದಿವಂಗತ ವೆಂಕಪ್ಪಗೌಡ ಮತ್ತು ಬಾಲಕ ದಂಪತಿಗಳ 7 ಜನ ಮಕ್ಕಳಲ್ಲಿ 2ನೇ ಮಗನಾಗಿ ಶ್ರೀಯುತ ಮುತ್ತಪ್ಪಗೌಡ ಕಾಂತಿಲ ಇವರು ಜನಿಸಿದರು. 21/11/1945 ಇವರ ಜನನ. ವಿದ್ಯಾಭ್ಯಾಸ 7ನೇ ತರಗತಿಯವರೆಗೆ. ವೃತ್ತಿಯಲ್ಲಿ ಕೃಷಿಕರು ಹಾಗೂ ದಾಂಪತ್ಯಕ್ಕೆ 1971 ಇವರು ಕಾಲಿಟ್ಟಿರುತ್ತಾರೆ. 1 ಹೆಣ್ಣು ಮಗು ಮತ್ತು 3 ಗಂಡು ಮಕ್ಕಳು ಹಾಗೂ 8 ಜನ ಮೊಮ್ಮಕ್ಕಳನ್ನು ಇವರು ಹೊಂದಿರುತ್ತಾರೆ. ಇವರು ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀ ಬಟ್ಟಿ ವಿನಾಯಕ ದೇವಸ್ಥಾನ ಬಲ್ನಾಡು ಇದರ ಆಡಳಿತ ಮುಖ್ಯಸ್ಥರಾಗಿ 3 ವರ್ಷದ ಸೇವೆ, ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನ ಬಲ್ನಾಡು ಇದರ ಮುಖ್ಯಸ್ಥರಾಗಿ 18 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಗೂ ನಮ್ಮ ಗೌಡ ಸಮಾಜದ ಸ್ಥಾಪನೆಯ ಸಂದರ್ಭ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಇವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುತ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಜನಸಂಘದ ಕಾಲದಿಂದ ಸಕ್ರಿಯ ಕಾರ್ಯಕರ್ತರಾಗಿದ್ದು ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಗ್ರಾಮ ಮಟ್ಟದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ 70ನೇ ವಯಸ್ಸಿನವರೆಗೂ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದೇ ರೀತಿ ಶ್ರೀಮತಿ ದಮಯಂತಿ ಕಾಂತಿಲ ಪುತ್ತೂರು ತಾಲೂಕು ನಿಟ್ನಣಿಗೆ ಗ್ರಾಮದ ಕೆಮ್ಮತ್ತರ್ಕಾಶ್ ದಿವಂಗತ ತಿಮ್ಮಪ್ಪಗೌಡ ಮತ್ತು ಹೂವಕ್ಕ ದಂಪತಿಗಳ 11 ಜನ ಮಕ್ಕಳಲ್ಲಿ ಹಿರಿಯ ಮಗಳಾಗಿ 1949 ಜನಿಸಿದರು. ತನ್ನ 22ನೇ ವಯಸ್ಸಿನಲ್ಲಿ ಇವರು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುತ್ತಾರೆ. ಇವರು ಮದುವೆ, ಸೋಬಾಣೆ ಮತ್ತು ಸಂಧಿ, ಪಾರ್ದನ ಹಾಗೂ ಇನ್ನಿತರ ಹಾಡುಗಳನ್ನು ಹಾಡಿಕೊಂಡು ಬಂದಿರುತ್ತಾರೆ. ಈ ದಂಪತಿಗಳು ಇವರ ಜೀವನ ಸುಖಕರವಾಗಿ ಸಾಗಲಿ, ಅದೇ ರೀತಿ ಇನ್ನಷ್ಟು ಆಯುಷ್ಯ ನೆಮ್ಮದಿಯನ್ನು ಕೊಟ್ಟು ಆರೋಗ್ಯವನ್ನು ಕಟ್ಟು ದೇವರು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಬಲ್ನಾಡು ಗ್ರಾಮದ ಕಿಲ್ಲಾಡಿ ಗುಡ್ಡಪ್ಪಗೌಡ ಹಾಗೂ ಲಕ್ಷ್ಮಿ ಇವರ 5 ಮಕ್ಕಳಲ್ಲಿ ಮೊದಲನೇ ಮಗನಾಗಿ ಜನನ. ಇವರು ವಿದ್ಯಾಭ್ಯಾಸ ಇಲ್ಲದೆ ತನ್ನ ಜೀವನವನ್ನು ಇವರು ಸಾಗಿಸಿರುತ್ತಾರೆ. ವೃತ್ತಿಯಲ್ಲಿ ಸುದೀರ್ಘ 60 ವರ್ಷಗಳ ಕಾಲ ಕೃಷಿಕನಾಗಿದ್ದು ದಾಂಪತ್ಯ ಜೀವನವನ್ನು 1972 ಇವರು ಕಾಲಿಟ್ಟಿರುತ್ತಾರೆ. 1 ಗಂಡು ಮಗು ಹಾಗೂ 2 ಹೆಣ್ಣು ಮಕ್ಕಳು ಹಾಗೂ 4 ಮೊಮ್ಮಕ್ಕಳಿಗೆ ಇವರು ಮೊಮ್ಮಕ್ಕಳು ಹಾಗೂ 1 ಮರಿಮಕ್ಕಳ ಇವರು ಮನೆಯ ಸದಸ್ಯರಾಗಿರುತ್ತಾರೆ.
ಇವರಿಗೆ ಒಟ್ಟು 3 ಜನ ಮಕ್ಕಳು, 2 ಹೆಣ್ಣು ಮಗು ಹಾಗೂ 1 ಗಂಡು ಮಕ್ಕಳು. ಇವರಿಗೆ ಈ ಒಂದು ಸಂದರ್ಭದಲ್ಲಿ 50 ವರ್ಷ ಪೂರೈಸಿದಂತಹ ದಂಪತಿಗಳಿಗೆ ಇದೀಗ ವೇದಿಕೆಯಲ್ಲಿ ಇವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ವೇದಿಗಳು ಉಂಟು ಇದು ಕಡಿಮೆ ಆಡ ವೇದಿಗಳು ಪಿರಾವುಂಟು ಏನೋ ಎತ್ತಲ ಪಾತ್ರ ವೇದಿಗಳು ಉಂಟು ಎದುರು ಉಂಟು ಪಾತ್ರ ಅಭ್ಯಾಸ ಶುರುಡ್ತೇನೆ ಅವಕಾಶ ಕೊರನೆಲ್ಲ ಏನು ದೂರ ಉಂಟು ಅಂಡ ಅಂಚೆ ನಾವು ಒಂದು ನೆಟ್ಟು ಏನೈತೆ ಎಲ್ಲ ಮಾಡ್ತು ನಮ್ಮ ಈ ಸಮಾಜದ ವಿಚಾರಗಳು ಇಂಕ್ ಬಹಳ ಬಹಳ ಒಂದು ಸಂತೋಷದ ವಿಚಾರ ಆಯ್ತಗೊಂಡ ನಮ್ಮ ಗೌಡ ಸಮಾಜ ಅಂದುಕೊಂಡ ಅವು ಪ್ರತಿಯೊಂದರ ಗೌಡ ಇದೊಂದು ಗುರುತಾರೆ ಅಂಡ್ ಅಂಚಿತ್ತಿನ ನಮ್ಮ ಈ ಸಮಾಜ ಇನಿ ಒಂದೊಂದು ನಮ್ಮ ಸಮಾಜದಾಗ ಸೇರುತ್ತೆ, ನಮ್ಮ ಗಣ್ಯ ಸೇರುತ್ತೆ ಇಂಚಿನ ಒಂದು ಕಾರ್ಯಕ್ರಮ ಮಲ್ಕೊಂಡ ನಮ್ಮ ಏತು ಸಾಧ್ಯ ಉಂಟು ಆ ಸಾಕಾರ ಕೊಡ್ತೇವೆ ನಮ್ಮ ಇದು ಧರ್ಮ ಅಡೆ ಅಂಚ ಜೀವನೋಡು ಎಂಕ್ಲ ದುಂಬು ಕಷ್ಟ ಇದ್ದವ ತಿಪ್ಪು 4 ಪಣೆ ಇತ್ತಂದ್ರೆ 4 ಪಣೆಟ್ಟು ಎಂಕ್ಲ ನೀರು ಬಾಗುತ್ತದೆ ಹೋಯ್ತು ಇತ್ತ ಅಂಡೆ ಅಂಚಿನ ಆ ಸಂದರ್ಭಗಳು ಎಂಕ್ಲ ಕೆಲಸ ಮಾಡ್ತಿದ್ರೆ ಇಂಚಲ್ಲ ಆಮೇಲೆ 1988 ಹಿರಿಯರು ಐಟುಗ ಜವಾಬ್ದಾರಿ ಏನೇ ಒಂದು ಉಳ್ಳಾಗ ಮುಂಚ 2 ಜನ ಬೇಕಾಗ ಆ ಮೆಗೆಯಲ್ಲಾಗಲ್ಲ ಏನು ಜೀವನ ಸಾಧಿ ತೋಚ್ಪಾಗ್ತದೆ ಕೊರಿಯಾಗ ವೀರಮಂಗಲೂರು ಜಾಗ ಎತ್ತು ಕೊರಿಯ ಬುಕ್ಕೊಂಜಿ ಬುಕ್ಕೊರಿ ಎಲ್ಲೇ ಮೆಗೆಯಾಗ ಏನು ದರಖಾಸ್ತು ಜಾಗ ಬೇಕು ಅಲ್ಪ ಇಲ್ಲು ಕಟ್ಟುತ್ತೆ ಅಲ್ಲ ಕೊರಿಯ ಅಂಚ ಎಂಕೋಜಿ ತೃಪ್ತಿ ಕುಟುಂಬದ್ದು ನಮ್ಮ ಕುಟುಂಬದ ಅವು ಗ್ರಹಗಳನ್ನ ತಿಕ್ಕೋಜಿ ಅಂಚಿದ ನಮ್ಮ ಈ ಕುಟುಂಬಗಳು ನಮ್ಮ ಒಂದು ಸಾಧನದ ಕೆಲಸ ಮಾಡ್ಕೊಂಡು ಅಂಡ ಆ ಒಂದು ನನ್ನ ವಿಚಾರದ ಎನ್ನ ಮನಸ್ಸು ನೆನೆತಂತು ಏನು ಇಬ್ಬರ ಇತ್ತೆರಡು ನಡ್ಕೊಂಡು ಬರ್ತದೆ ಇತ್ತದ ಆರೋಗ್ಯ ಒಟ್ಟು ಭಾರಿ ವಿರಬಹುದು ಏನು 2 ಸರ್ತಿ ಅಂಜಪ್ರಾಶನ ಹೊರ 2 ಸರ್ತಿ ಬೂರಿಯ ಸೊಂಟ ಏನು ಜಪ್ತರಾಳಿತ್ತ ಆಂಡಲ ಆ ದೇವರು ಹೊಟ್ಟು ಕೊಡ್ತಾರೆ ಈತ ಮಾಡಿದ್ರೆ ನಮ್ಮ ಸಮಾಜದ ಮಹಾಂತರಿಗಳ ಏನು ಒಂದೆಲ್ಲ ಮಾಡ್ಕೊಂಡು ದೊಡ್ಡ ಮಾತಾಡೋದು ಮಾಂತ ದೈವ ದೇವರನ್ನು ಸ್ಮರಣೆ ಮಲ್ತಂತು ಇಡೀ ಪುತ್ತೂರು ತಾಲೂಕು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ದ ವತಿರ್ದು ಹಿಂದೂ ಸಮಾಜದ ಒಂಜಿ ಏಳಿಗೆ ಹಿಂದೂ ಸಮಾಜದ ಒರಿಪ್ಪುಗು ಬಡತೆ ಕೂಡು ಕುಟುಂಬ ಇನಿ ವಾ ರೀತಿ ಜೀವನ ಮಲ್ತೋಯ್ತಂದ್ರೆ ಆ ಒಂಜಿ ಕುಟುಂಬ ಪದ್ಧತಿ ಎಂಚಿನ ಅಂದ ಮಂತ್ ಪಿರೋರು ನಮ್ಮ ಹೊಸ ಪೀಳಿಗೆಗೆ ನೆನಪು ಮಲ್ಪಣಂಚಿನ ಈ ಒಂಜಿ ವಿನೂತನವಾಯಿನಂಚಿನ ಈ ಒಂಜಿ ನಮ್ಮ ಟ್ರಸ್ಟ್ದ ದಶಮಾನೋತ್ಸವದ ಕಾರ್ಯಕ್ರಮದ ನಿಮಿತ್ತ ನಡಪಣಂಚಿನ ಈ ಒಂಜಿ 5 ವರ್ಷ ನಡತನಂಚಿನ ದಂಪತಿಗಳಿಗೆ ಸನ್ಮಾನ ಅಂಚನೆ ದಶಮಾನೋತ್ಸವದ ಈ ಒಂಜಿ ಸಂಭ್ರಮದ ಈ ಒಂಜಿ ಬಲ್ನಾಡು ಗ್ರಾಮದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನ ಟ್ರಸ್ಟ್ದ ಅಧ್ಯಕ್ಷರಾಗಿನ ಡಿ.ವಿ. ಮನೋಹರ್ ಈ ಒಂಜಿ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸದು ಉದ್ಘಾಟನೆ ಮಾಡ್ತಂಚಿನ ಬಲ್ನಾಡು ಕಟ್ಟಮನಿತ್ತ ಹಿರಿಯಂಚಿನ ಬಾಲಕೃಷ್ಣ ಗೌಡ್ರೆ ಈ ಒಂದು ಸಭೆಗೆ ಉಪಸ್ಥಿತರಿಪ್ಪಂಚಿನ ನಮ್ಮ ತಾಲೂಕು ಗೌಡ ಸಮಾಜದ ಅಧ್ಯಕ್ಷರಾದ ರವಿ ಮುಂಗುಳಿಮನೆಂದರೆ ನಮ್ಮ ಒಕ್ಕಲಿಗ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಂಚಿನ ಚಿದಾನಂದ ಬೈಲಾಡಿಂದರೆ ಹಿರಿಯಂತ ಜಿನ್ನಪ್ಪ ಗೌಡ್ರೆ ಗೋಪಾಲಕೃಷ್ಣ ಪಟೇಲ್ರೆ ಈ ಒಂದು ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರಾಂಚಿನ ಎ.ವಿ. ನಾರಾಯಣ್ರೆ ಇನಿ ನಮ್ಮ ಮಾಂತ
ಈ ಒಂಜಿ 5 ವರ್ಷದ ಮದುವೆದ ಸಂಭ್ರಮದ ಆ ಗೌಜಿನ ಸ್ವೀಕಾರ ಮಂತ್ರನಂಚಿನ ಮುತ್ತಪ್ಪ ಗೌಡ ದಮಯಂತಿ ದಂಪತಿಲೆ ಮಾಂಕಗೌಡ ಪದ್ಮಾವತಿ ದಂಪತಿಲೆ ಸೇರ್ನಂಚಿನ ಮಾಂತ ಬಂಧುಲೆ ಮಾಧ್ಯಮದ ಮಿತ್ರರೇ, ಮುತ್ತಪ್ಪನ್ನೇ ಒಂಜಾತಿ ವಿಚಾರವನ್ನು ಪಂಡೇರು. ಇನಿ ಗೌಡೇರಿ ಪಂಡ ಗೌಡ ಪಂಡ ಯಜಮಾನನ್ ಪಂಡೇರು. ಆಡ ಯಜಮಾನನ ರೀತಿಡ್ ಇನಿ ಗೌಡ ಸಮಾಜದ ಪ್ರತಿಯೊಂಜಿ ವ್ಯಕ್ತಿಲ ಇಪ್ಪೋಡು ಬಂದ್ಪುಣಂಚಿನ ಅಭಿಲಾಷೆ ಬಹುಶಃ ಇನಿ ಮುತ್ತಪ್ಪಣ್ಣನ ಸುಮಾರು 80 ವರ್ಷ ಮುಟ್ಟ ಆಡಿ 79ನೇ ವರ್ಷ ಅರಿಗೆ ಹೋಗಿನಿ ಲೆಕ್ಕ ಬಡ್ಡಿ ಸರಿ ಆಯ್ತಾ ಮುತ್ತಪ್ಪಣ್ಣ? 79 ವರ್ಷದ ಒಂಜಿ ವಯೋವೃದ್ಧರು ಇನಿ ಅವರ ಮನಸ್ಸದ ಭಾವನೆಯನ್ನು ಇನಿ ವ್ಯಕ್ತಪಡಿಸಿದಾಗ ನಮ್ಮ ಸಮಾಜ ಎಂಚೆ ಇಪ್ಪಡು ಒಂದು ನಮ್ಮ ಇನಿ ಕುಲ್ನಲ್ಪನೆ ನಮ್ಮ ಯೋಚನೆ ಮಾಡ್ಬೋದು. ಆ ಸಮಾಜದ ಒಂದು ಸ್ಥಾನಮಾನ ಗೌರವ ಇನಿ ಬಾಕಿ ಸಮಾಜದಾಗೆಲ್ಲ ತೂಪಿನ ಲೆಕ್ಕ ಇಪ್ಪಡು ದೃಷ್ಟಿಡ್ ಇನಿ ನಮ್ಮ ಸಮಾಜದ ಬೆಳವಣಿಗೆ ಆವಡು. ಆ ಸಮಾಜದ ಬೆಳವಣಿಗೆ ಆವಡುನಾಂಡ ನಮ್ಮ ಇಂಥ ಆ ಯುವ ಸಮಾಜಕ್ಕೂ ನಮ್ಮ ಒಂದು ಜಾತ ಮಾರ್ಗದರ್ಶನ ಮಲ್ಪಂಚಿನ ಅವಶ್ಯಕತೆ ಉಂಟು. ಆ ಸಮಾಜದ ಇತಿಹಾಸವನ್ನು ತಿರುಪಂಚಿನ ಕೆಲಸ ಮಲ್ಕೊಂಡು ಆ ಸಮಾಜದ ಆ ಹಿರಿಯರನ್ನ ಯೋಗದಾನ ಅಗಲ ಕರ್ತೃತ್ವ ಶಕ್ತಿ ಎಂಚಿನ ಅಂದ್ರೆ ನಮ್ಮ ತಿರುಪಂಚಿನ ಸಂಗತಿ ಇನಿತ್ತ ಒಂಜಿ ಕಾಲಮಾನಟು ತಿರುಪಂಚಿನ ಅವಶ್ಯಕತೆ ಉಂಟು. ಐಕ್ಯ ಬಡತ್ತೆ ಇನ್ನು ಬಹುಶಃ ನಮ್ಮ ಗೌಡ ಸಮಾಜ 100 ವರ್ಷಕ್ಕೂ ತುಂಬೆ ಅಸ್ತಿತ್ವಕ್ಕೆ ಬರ್ತದೆ. ನಮ್ಮಗಳಿಗೆ ವಿದ್ಯಾಭ್ಯಾಸದ ಕೊರತೆ ಇಪ್ಪುನಂಚಿನ ಸಂದರ್ಭಡು ಮಾಂಕಗೌಡ್ರನ್ನ ಉಲ್ಲೇಖ ಮಾಡ್ತೇವೆ. ಅವರಿಗೆ ವಿದ್ಯಾಭ್ಯಾಸ ಇದ್ದಿಂದ ಆಡ ಮಾಂಕಗೌಡರು 5 ವರ್ಷ ಸತಿಪತಿ ಆತ ಎಂಚ ಜೀವನ ಮಲ್ತೇರು ಮಲ್ಪೇನು ಬಹುಶಃ ಈ ಬಲ್ನಾಡದ ಜನತೆ ತೂವಡ್ದಾಂಡ ಅಗಂಟ ಆ ಒಂದು ಸಂಸ್ಕಾರ ಇತ್ತು. ವಿದ್ಯಾಭ್ಯಾಸ ಇದ್ದನ್ನ ಸಂಸ್ಕಾರ ಇತ್ತು. ಅಂಚಿನ ಸಂಸ್ಕಾರ ಇತ್ತ ಜೀವನದ ಒಟ್ಟಿಗೆ ಇನಿ ಒಂದು ವಿದ್ಯಾಭ್ಯಾಸ ಸೇರಿದಾಂಡ ಈ ಸಮಾಜಡು ಗೌಡ ಕುಟುಂಬಡು ವಾರಿತ ಪರಿವರ್ತನೆ ಆವಲಿ ಎಂದು 100 ವರ್ಷಕ್ಕೂ ತುಂಬೆ ನಮ್ಮ ಹಿರಿಯಗಳು ಯೋಚನೆ ಮಾಡ್ತದೆ. ಆ ಒಂಜಿ ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಮಹತ್ವವನ್ನು ಕೊಡಿಯದು. ಆ ವಿದ್ಯಾಭ್ಯಾಸದ ಒಟ್ಟಿಗೆ ನಮ್ಮ ಕೃಷಿ ಬದುಕು ಎಂಚೆ ಇಪ್ಪಡುವಂತೆಲ್ಲ ಒಂಜಾತು ಜನ ತೋಚ್ಪದ ಕೊಡ್ತೇವೆ. ಇನ್ನು ನಮ್ಮ ಸುರುವಿಗೆ ಒಂಜಿ ಪ್ರಾರ್ಥನೆ ಮಾಡ್ತಾರೆ, ಅಕ್ಕನಾಗೂ ಪ್ರಾರ್ಥನೆ ಮಾಡ್ತೇವೆ. ಅವು ಒಕ್ಕಲಿಗ ನಾಲ್ಪರದೇ ಶುರುವಾದ ಆ ಮಠಕ್ಕೂ ಮುಟ್ಟಲ ಮುಟ್ಟುಂಡು ಸ್ವಾಮೀಜಿಲ ಕೃಷಿ ಕುಟುಂಬದ ಒಂಜಿ ಪಾರಂಪರಿಕವಾದ ಒಂಜಿ ಸಂಬಂಧ ಇಪ್ಪನಂಚಿನ ಆ ಒಂಜಿ ಕುಟುಂಬ ಇತ್ತಂದಾಂಡ ಅವು ಒಕ್ಕಲಿಗ ಕುಟುಂಬ ಗೌಡ ಸಮಾಜ. ಅಂಚಿನ ಗೌಡ ಸಮಾಜ ಕೃಷಿ ಮಲ್ತೊಂದು ಇನ್ನು ಒಂಜಾತ್ ಸಾಮಾಜಿಕವಾದ ಶೈಕ್ಷಣಿಕವಾದ ಒಂಜಾತ್ ಅನುಭವವನ್ನು ಪಡೆಯುವಂತು ಈ ಸಮಾಜಡು ವಾರಿತಿದ ನೇತೃತ್ವ ಕೊರೋದು ಮಾಡ್ಕೊಂಡು ನಮ್ಮ ಇನಿ ಇಡೀ ಸಮಾಜ ಒಟ್ಟಾತ್ ಪಿರರೋ ಯೋಚನೆ ಮಾಡ್ಕೊಳಕ್ಕಿನ್ನ ಸಂಗತಿ ನಿನ್ನ ದಯಗೆ ಉಲ್ಲೇಖ ಮಲ್ಪೆ ಬಂಡ ಇನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನು ಕರ್ನಾಟಕ ತೋಂಡುದಾಂಡ ನಮ್ಮ ಒಂದು ಬಲಿಷ್ಠವೈನಂಚಿನ ಒಂದು ಸಮುದಾಯ. ಆ ಬಲಿಷ್ಠವೈನಂಚಿನ ಸಮುದಾಯ ಇನಿ ಬಾಕಿದಗಳಿಗೆ ವಾರಿತಿದ ಒಂದು ನೇತೃತ್ವ ಕೊರಡು ಬಂಡ ಬಹುಶಃ ನಮ್ಮಟ ಆ ನೇತೃತ್ವ ಶಕ್ತಿ ಇದ್ದೀ ಸಂಖ್ಯೆದ ಶಕ್ತಿ ಉಂಟು. ನಮ್ಮಟ ಕೃಷಿ ಮಲ್ತದ್ದು ಅವರೇ ಬಂಜಿ ತಿಂಜಾಪಣಂಚಿನ ಶಕ್ತಿ ಉಂಟು ನಂಗೆ. ಅಲ್ಲ ಇಡೀ ಸಮಾಜನ ಕೊಡಪಣಂಚಿನ ಶಕ್ತಿ ನಮ್ಮಟ ಇನಿ ಕಮ್ಮಿ ಆಗ್ತದೆ. ಆ ಶಕ್ತಿ ತಿಂಜೋರು ನಾಂಡ ಇನಿ ನಮ್ಮ ಆ ಯುವಕಿಯರು ಯುವತಿಯರು ಜವನಿಯರು ಜವಂತಿಯಲ್ಲೇ ಒಂಜಾತ್ ಆ ನೇತೃತ್ವದ ಶಕ್ತಿನ ಪಡೆಯೋಡು ನಾಂಡ ಅಲ್ಲಿ ಒಂದು ಜಾತ ಮಾಹಿತಿನ ತಂತು ನಾನದ ದಿನೊಟ್ಟು ಈ ಸಮಾಜದ ಒಟ್ಟಿಗೆ ಬಾಕಿ ಸಮಾಜನ ಒಟ್ಟು ಸೇರ್ಸಪಣಂಚಿನ ಸಂಗತಿನ ಮಲ್ಕೊಂಡು ಐಕ್ ಬಡತ್ತೆ ಬಹುಶಃ ಇನಿ ನಮ್ಮ ಸಮಾಜಕ್ಕೂ ಶಕ್ತಿ ದಿಂಜಾವರ ನಮ್ಮ ಒಂಜಿ ಒಕ್ಕಲಿಗ ಸಂಘನ ತಾಲೂಕು ಒಕ್ಕಲಿಗ ಸಂಘನ ನಮ್ಮ ಅಸ್ತಿತ್ವ ಕೊಡುತ್ತೆ. ಅದರ ಒಟ್ಟಿಗೆ ಆರ್ಥಿಕ ಚೈತನ್ಯ ದಿಂಜಾವಡು ಬಂತು ನಮ್ಮ ಆ ಒಂದು ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘನ ಕೊಡುತ್ತೆ. ಮುತ್ತಪ್ಪನ್ನೇ ಮಾಂಕವನ್ನೇ ಮದಿಮೆ ಆಪನೆಗೆ ದುಂಬು ಸಾಗುವಲಿ ಮಲ್ಪುಡ್ದಾಂಡ ಪಗರಗು ನೇಜಿಗೆ ಪೋಪುನ ಪಗರಗು ಎರುಗೊರ್ಪುನ ಸರಿಯತ್ತ ಪಗರಗು ತೋಟದ ಕೆಲಸ ಮಲ್ಪುನ ಒಂಜಿ ಸಂಗತಿ ಇತ್ತು. ಅಪ್ಪಗ ಆಗ್ಲಿಕ್ಕೆ ಸ್ವಸಹಾಯದ ಭಾಷೆ ಬತ್ತೊಂದಿದ್ದ ಅಂತ ಅಣ್ಣ ಇನಿ ಐಕೊಂಜಿ ಹೊಸ ಕನ್ನಡ ಪದತ್ತ ಸ್ವಸಹಾಯ ಪದ ಕೊರತು ನಮ್ಮ ಆ ಪಗರ ಉಂದಿತ್ತದು ಸ್ವಸಹಾಯ ಮಲ್ಪ
ಸ್ವಸಹಾಯದ ಮುಖಾಂತರ ಈ ಸಮಾಜದ ಆರ್ಥಿಕವಾದ ಬಲಿಷ್ಠ ಆವಡು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಈ ಒಂದು ಸ್ವಸಹಾಯ ಟ್ರಸ್ಟ್ಲ ಅಸ್ತಿತ್ವವು ಬರ್ತದೆ. ಇಂಚ ಈ ಸಮಾಜ ಒಂದು ಸಂಘಟಿತವಾದ ತಾಲೂಕು ಮಟ್ಟದ ಇಂಚ ಇನಿ ಬಲಿಷ್ಠ ಆವಡು ಅನ್ಪಣೆಗೆ ಈ ಮೂಜಿ ಸಂಘಟನೆಯಲ್ಲೂ ಇನಿ ಒತ್ತು ಕೊರತು ಇಂಚಿನ ಕಾರ್ಯಕ್ರಮ ಅವರ ಒಂದು ಅನುವು ಮಲ್ತು ಕೊರತು ಇಜಿ ನನ್ನ ಖಂಡಿತ ಇಂಚಿನ ಕಾರ್ಯಕ್ರಮ ಅವರ ಸಾಧ್ಯ ಐತಿ. అయిన ಒಟ್ಟಿಗೆ ಈ ಸಮಾಜಡು ಬೇತೆ ಬೇತೆ ವಯೋಮಾನದಗಳುಳ್ಳೇರು ಜವನೇರುಳ್ಳೇರು ಜವನೇರನ ಮಾನಸಿಕತೆನೇ ಬೇತೆ ಇನಿ ಆಗಲ ಮೊಬೈಲ್ ನಂಗೆ ಒವ್ವಾಲ್ ಒಂಜಿ ರಿಪೇರಿ ಆವಡ್ದಾನ ದೈತಾಲ್ ಆವಡ್ದಾನ ಜೋಕುಟ್ಟನೆ ಬರೋಡು ಅದ ಪುಲಿಯಲ್ಲೆಟನೆ ಬರೋಡು ನಂಗೆ ಗೊತ್ತಿತ್ತು. ಆ ಜವನೇರಿ ಜೋಕುಲು ನಮ್ಮೊಟ್ಟಿಗೆ ಸಂಘಟನೆ ಆವಡದಂತ ಯುವ ಸಂಘ ಮಲ್ತಾನೆ ಕೊಂಚ ಏನಾಗ್ಲು ಭಾರಿ ಸಂಖ್ಯೆ ಇರಲೇರಿನಿ ಆಗಿಲೆಗೆ ಮಹಿಳಾ ಸಂಘ ಮಲ್ತಾನೆ ಅಂಚ ಬೇತೆ ಬೇತೆ ಆ ದೃಷ್ಟಿಕೋನದ ಇರುತ್ತೆ ಬೇತೆ ಬೇತೆ ವಯೋಮಾನದಾಗಲಿಗೆ ಬೇತೆ ಬೇತೆ ಆ ಮಾನಸಿಕತೆ ಇಪ್ಪಣಂಚಿನ ನಮ್ಮ ಸಮಾಜದ ವ್ಯಕ್ತಿಲೆಗಳ ಒಂದು ಸಂಘಟನೆಯಿಂದ ಅವಕಾಶ ಮಲ್ಪಣಂತಿನ ಸಂಗತಿ ಮಾಡ್ತಾನೆ. ಆ ಮುಖಾಂತರ ಇನ್ನು ಸಂಘಟನೆ ಬುಲೆವಂತು ಬತ್ತಿಲೆಕೊನಿ ನಮಡ ಇನ್ನು ಸಂಘಟನಾತ್ಮಕವಾದ ಶಕ್ತಿ ಬತ್ತಿಲೆಕೊನಿ ನಮಡ ಆ ಸಮಾಜ ಇಪ್ಪಣಂಚಿನ ಒಂಜಾತ್ ಆ ವ್ಯತ್ಯಾಸವನ್ನು ನಮ್ಮ ಸರಿ ಮಲ್ಪಣಂಚಿನ ಅವಶ್ಯಕತೆಯೂ ಉಳ್ಳು. ಇನಿ ನಮ್ಮ ಸಮಾಜಕ್ಕೂ ಬೇತೆ ಸಮಾಜದ್ದು ಓವಾಲ ಒಂಜಿ ದೌರ್ಜನ್ಯ ಅನ್ನನಾಡ ಈಗ ನಮ್ಮ ಸಮಾಜದ ಒಂಜಿ ವ್ಯಕ್ತಿಗೆ ಇನಿ ಓವಾಲ ಒಂಜಿ ರೀತಿ ಆರ್ಥಿಕವಾದ ಸಂಕಷ್ಟ ಬರ್ತಂಡ ಪ್ರಾಕೃತಿಕ ವಿಕೋಪದ ನಷ್ಟ ಕಷ್ಟ ಬರ್ತಂಡ ಆ ವ್ಯಕ್ತಿನ ಪರವಾತ ಉಂಟಾರ ಇಡೀ ಸಂಘಟನೆ ಇಪ್ಪಡುವಂಥ ದೃಷ್ಟಿಲ್ಲ ಇನಿ ನಮ್ಮ ಯೋಚನೆಯಲ್ಲೂ ಅವಂದು ಊರ ದೈವದೇವರನ್ನು ಮನಸಾರ ಪ್ರಾರ್ಥನೆ ಮಾಡ್ತೊಂದು ವೇದಿಕೆ ಇಪ್ಪುನಂಚಿನ ಪೂರ ಗಣ್ಯರು ವೇದಿಕೆದ ತುಂಬಿ ಇಪ್ಪುನಂಚಿನ ನಮ್ಮ ಊರ ಸಮಾಜ ಬಾಂಧವರು ಗೋಪಾಲಕೃಷ್ಣ ಪಟೇಲ್ ಕೂಡ ಬಂತೇರು ಆತೇರಿ ರೇಜಿ ಬರ್ಪುಣೆ ಮಾತಾಡ ಇನ್ನು ಎಡ್ಡ ಕಾರ್ಯಕ್ರಮ ಒಟ್ಟು ನಮ್ಮ ಮಾತೆಲ್ಲ ಉಲ್ಲ ಮುತ್ತಪ್ಪ ಗೌಡ್ರು ಯಾನು ಬಲ್ನಾಡು ಬರ್ಪುಣೆ ತುಂಬ ರಿಂಕ್ ಬಾರಿ ಆತ್ಮೀಯ ಇದಕ್ಕೆ ನಾರಾಯಣ ಗೌಡ್ರು ಮೊದಕ್ಕದಾರ ಮಂದಿ ಆಶೀರ್ವಾದದಾರು ಬಲ್ನಾಡು ಬರ್ಪುಳೆ ಕಾಂಡು ಇದಕ್ಕೆ ಬಾರಿ ಮುಟ್ಟಾಯ ಮಾಂಕು ಗೌಡ್ರು ಲಂಚನಿ ನೆಕ್ಲೇನೆ ಈ ದಶಮಾನೋತ್ಸವ ಕಾರ್ಯಕ್ರಮದ ನಿಮಿತ್ತ ಒಂದು ಪೂರ್ವಭಾವಿಯಾದ ನಮ್ಮಲ್ಲಿ ಸನ್ಮಾನ ಮಾಡ್ಬೋಣ ಕಾರ್ಯಕ್ರಮ ಮಾಡ್ತಾರೆ ಟೀಕದಲ್ಲಿ ಭವಿಷ್ಯ ಅಕಡೆ ಕಾರ್ಯಕ್ರಮ ನಿರ್ವಾಹಕರು ಸುಮಲತಾಳ ಬಂಡೇರು ಎ ವಿ ನಾರಾಯಣ್ ಬಂಡೇರು ಸಂಜೀವಣ್ಣೆ ಬಂಡೇರು ಇತ್ತದ ಕಾಲೋಡು ಮದಿಮೇದ 2 ತಿಂಗಳು ಡೈವರ್ಸ್ ಬರ್ಪುಣ ವಿಚ್ಛೇದನ ಬರ್ಪುಣ ಅಂಚೇನೆ ಏತೋಸು ಒಂದಿಲ್ಲ ಅಟ್లా ಹೆಚ್ಚಿನ ನಮ್ಮ ಸಮಾಜದಾಗಲ್ಲ ಇಟ್ಟು ಉಳ್ಳೇರು ಮಾಡ್ಕೊಂಡು ಬಾರಿ ಬೇಜಾರದ ಸಂಗತಿ ನೀವು ಘಟನೆ ನೆನಪಾಪುಣಿತ್ತಲ್ಲ ನಾವು ವೃತ್ತಿ ನಿಪ್ಪಣಾಗ ಬನ್ನೂರದ ಒಂಜಿ ಪೊಣ್ಣು ಈಗ ನನ್ನ ಮದುವೆದ ಜೀವನ ಬೋಡ್ಸಿ ಅಂದರೆ ಡೈವರ್ಸ್ ಕೊರಪೆ ಆನ ಕೆದಂಬಾಡಿದ ಡೈವರ್ಸ್ ಕೊರಪೆ ಅಂಟದ್ದು ಬರ್ತೇರು ಕಚೇರಿ ಇನ್ನು ಆಫೀಸ್ ಬರ್ತೇರು ಏನಾಗಲಿ ಬೊಳೆನಾಥ್ ಬುದ್ಧಿವಾದ ಒಳೊಂಜಿ ಕಡೆಟ್ಟು ಸೂಕ್ಷ್ಮ ಗೊತ್ತಾಂಡು ಕಂಡನೆ ಬಿತ್ತು ಅಂತ ಪ್ರೀತಿ ಇತ್ತಂದೆ ಐನೇ ಗಟ್ಟಿ ಬತ್ತೊಂದು ಆ ಗಂಡನೇ ಇಲ್ಲಲ್ಲಿ ಕಾಂಟ್ಯಾಕ್ಟ್ ಮಲ್ಪನ ಸಂಪರ್ಕ ಮಲ್ಪನ ವಿಚಾರನ್ನು ನಮ್ಮ ವಿದ್ಯಾಭ್ಯಾಸ ಶಿವರಾಮಗೌಡ್ರನ ಮೂಲಕ ಅಲ್ಲಿ ಸಂಪರ್ಕ ಮಲ್ಪನ ಮಾಡ್ತದೆ ಖಾಲಿ ಒಂಜಿ ವಾರ ಓಡಾಗ್ಲೇನವ್ರ ನಮ್ಮ ಗೌಡ ಸಮಾಜದ ಹಾಲ್ ಓಡಾಗ್ಲೇನು ರಜ್ಜನಲ್ಲ ಸೇರಿಸೋದು ಅದನ್ನ ಅಪ್ಪಮ್ಮನಾಗ್ಲೇನು ಸೇರಿಸೋದು ಖಾಲಿ ಅರ್ಧ ಗಂಟೆ ಕೌನ್ಸಿಲಿಂಗ್ ಮಾಡ್ತದೆ ಆಗಲಿ ಕಡೆಗೆ ಒಟ್ಟಿಗೆ ಕಡಪುಂಡಂಜಿ ವ್ಯವಸ್ಥೆ ಆತದೆ ಆ ಅಂಚನೆ ಕಡಪುಂಡಂಜಿ ಆಟಗಿಲ್ಲ ಮನಸ್ಸಾನಿ ಮಾಲಿಂಗೇಶ್ವರ ದೇವರನಲ್ಲಿ ರುದ್ರಾಭಿಷೇಕ ಸೇವೆ ಮಾಡ್ತದೆ ನೀವು ಒಟ್ಟಿಗೆ ಪೊಳ್ಳಿ ಅಂತ ಇಲ್ಲಿ ಆಗಲ ಉಡುಪಿಡಿ ಉಳ್ಳೇರು ಫೋನ್ ಮಲ್ತೊಂದು ಇಪ್ಪರು ಸರಿ ಇಕ್ಕಲ ಎಡ್ಡೇಡು ಉಳ್ಳ ನಂಗೆ ಬೋಡಾಯಿನಿ ಅವು ಬೇಕು ಐದು ಬುಕ್ಕೊಂಜಿ ಘಟನೆ ಅದೇನೆ ಒಂದು ಖುಷಿತ ಘಟನೆ ಅಲ್ಲ ಬುಕ್ಕೊಂಜಿ ಘಟನೆ ಅದೇನೆ ಕಣ್ಣನ್ನು ಬಿಡಿದಿ 2 ಜನ ಎಲ್ಲ ಎಂಗ್ಲ ಕಚೇರಿ ಬರ್ತಾರೆ ಎಂಗ್ಲ ಡೈವರ್ಸ್ ಬಿಡೋದು 2 ಜನ ಒಟ್ಟಿಗೆ ಬರ್ತಾರೆ ಎಂಗ್ಲಿಗೆ ಆಪಿ ಒಟ್ಟಿಗೆ ಇರ್ತಾರೆ ಎನ್ನ ಮಾಮೂಲು ಬುದ್ಧಿವಾದ ಪಣಪಣ ರೀತಿಯಲ್ಲಿ ಪನ್ನೀರ ಶುರು ಅಂತೆ ಮದುವೆ ಬಂಡ ಆತು ಸುಲಭ ಆತು ಜೀವನ ಬಂಡ ಮಾಂತಾರನ್ನ ಇಲ್ಲೆಲ್ಲ ದೋಸೆ ಹೊಟ್ಟೆ ಕೆಲದಾಗಲ ಕಾವಲಿ ಹೊಟ್ಟೆ ಇಟ್ಕೊಂಡು ಕಾಲು ಮಲ್ಪರ ಹಾಕಿಸಿ ಹೆಚ್ಚಿನ ನಮ್ಮ ಸುಧಾರಿಬೋಡು ಅಂಚೆ ಬಂತ ಪಂಡದ 5 ನಿಮಿಷ ಪಂತನೇತೆ ಪಂಡಿಗುಳ್ಳೆ ಅಗಲಿಕ್ಕೆ ಏನು ಪ್ರಶ್ನೆ ಇಂಚಿನ ಗೊತ್ತಂಗೆ ನಮ್ಮಗ್ಲಿ ಈಗ ಆ ಪುಣ್ಣ ಮಲ್ಪಲೆ ಸರ್ ಇದನ್ನು ಬೇಕಾಗಿ ಬೋಡೋಣ ಕೆಟ್ಟ ಬೇರೆ ಇಂಚಿನ ಘಟನೆಗಳು ಆ ಒಂದು ಪುಣ್ಣ ಹೊರ್ತೊಡಿ ಇನ್ನಿ ನಮ್ಮ ಮತ್ತೊಬ್ಬ ಗೌಡ್ರಲ್ಲ ಮಾಂಕು ಗೌಡ್ರಲ್ಲ 5 ವರ್ಷದ ಜೀವನ ಅವರನ್ನ ಜೋಸೇರಿ ಅಮೇರಿಕಡೆ ಮಿಥುನದಲ್ಲ
ಆರೇ ಒಂಜಿ ಪ್ರಶ್ನೆ ಕೇಂಟರಿಗೆ ಇತ್ತಲೆ ಸಿಟಿಸನ್ ಅಂದ್ರೆ ಅಮೇರಿಕಾದ ಆಡನೆ ಪ್ರಶ್ನೆ ಕೇಂಟರಿಗೆ ನಿಗಲೆಲ್ಲ ಮಂತ ಏತು ದಿನ ದಾಂಪತ್ಯ ಜೀವನ ನಡೆಸ್ತಾರೆ ಇಂಚ ಸಾಮಾಜಿಕ ಪ್ರಶ್ನೆ ಕೇಂಟರಿ ಏತು ದಿನತ್ತ ದಾಂಪತ್ಯ ಜೀವನ ಮಲ್ಪರು ನಮ್ಮ ಭಾರತಡು ಮಾತ್ರ 5 ವರ್ಷ ಅಲ್ಲ ಮಲ್ಪನ ಏತ ಉದಾಹರಣೆ ಅವು ಬಿಡೈತಿನೊಟ್ಟಿಗೆನ ಪಂಡ ಅಂತ ಸಂಸ್ಕೃತಿ ಅಜ್ಜ ಉಂಟು 2 ವರ್ಷ ಚೇಂಜ್ ಮಾಡ್ಕೋಣ 5 ವರ್ಷ ఎక్కువ ಅಂಚಿನ ಕಾಲಘಟ್ಟ ನಮ್ಮ ಸಮಾಜ ಇನ್ನೇ 5 ವರ್ಷ అయినా 2 ಜನನು ಅವಳ ನನ್ನ ದುಂಬಗು 300 ಜನನು ನಮ್ಮ ಗುರುತಿಸೈನಂಚೆ ನಾವು ಮಹತ್ತರವಾಯಿನ ಬೇಲೆ ಅಂದೊಂದು ಸಂದೇಶ ಕೊರ್ಪುನಂಚಿನ ಬೇಲೆ ನಿಜವಾದ ಮಾಡೋಣ ಮುತ್ತಪ್ಪ ಗೌಡ್ರು ನಂಗೆ ಮಾಂತರಿಗಳ ಮಾತಾಡಿ ಅವು ತಪ್ಪ ಉಂಟು ಕಾರಣ ಜೀವನದ ತತ್ವ ಇಪ್ಪು ಸಿದ್ಧಾಂತ ಇಪ್ಪು ಅವು ಪೂರ ಒಂಜಿ ಮಾತಾಡಿದ ರೀತಿ ಡಗ್ಲಾಡ್ತಂದಿಲ್ಲ ಅಂಚನೆ ಮಂಕಗೌಡ್ರು ನೀ ಕಲ್ತದ್ದೆ ಶಿಕ್ಷಣ ಇತ್ತದ್ದೇ ಸಂಸ್ಕಾರ ಬರ್ಪೋಜಿ ಮನ್ಪೇನು ಮುತ್ತಪ್ಪ ಗೌಡ್ರು ತೋಯ್ಪಾದ ಕೊಡ್ತೇವೆ ಅಂಚನೆ ಬೇರೆ ಏಳನೇ ತರಗತಿ ಊಟ ಕಲ್ತದ್ದೆ ಶಿಕ್ಷಣ ಇತ್ತನ್ನ ಯಾರು ಜಿ ಸಂಸ್ಕಾರ ಬೇತೇನೆ ಸಂಸ್ಕೃತಿ ಬೇತೇನೆ ಬಂದ್ಬಿಡ ವಿಚಾರವನ್ನು ಮಗಳು ತೋಯ್ಪಾದ ಕೊಡ್ತೇವೆ ಅಂಚ ಈ ಒಡ್ಡ ಕಾರ್ಯಕ್ರಮ ಮಾತೆಲ್ಲ ಉಳ್ಳ ಒಂದು ನಿರಂತರವಾದ 5 ವರ್ಷನೇ ಇಂಕ್ಲಾಕ ಆ ಕಾಲ ಬಿಟ್ಟ ಉಳ್ಳೋಣ ಇಂಕ್ಲೆಗ್ಲ ಈ ಕಾಲ ಬಿಟ್ಟು ಸನ್ಮಾನ ಗೋಪಾಲಕೃಷ್ಣ ಪಟೇಲ್ ನೇತೃತ್ವದ ದಶಮಾನೋತ್ಸವ ಕಾರ್ಯಕ್ರಮ ಅಧ್ಯಕ್ಷರು ಮನೋಹರ್ అయిన ಸ್ಥಾಪಕ ಅಧ್ಯಕ್ಷರು ಎ ವಿ ನಾರಾಯಣ್ ಆರ್ಯನ ಯಾನವರ ಪಣ್ಣದಿಪ್ಪ ಹೈಯೆಸ್ಟ್ ಏನು ನೆರೆದಿತ್ತಿನ ಗೌಡ ಸಮಾಜೋಡಿ ಎ ವಿ ನಾರಾಯಣ್ ಬೋಡೈ ಅಧಿಕ ಪ್ರಸಂಗದಲ್ಲ ಅಣ್ಣ ಇನ್ನು ಇತ್ತು ಮಟ್ಟ ಬರಿಯರ ಕಾರಣಕರ್ತರು ಎ ವಿ ನಾರಾಯಣ್ ಅವರಿಗೆ ನಮ್ಮ ಮಾಂತರ್ಲ ಅಭಿನಂದನೆ ಕೊರೋಡು ನಾನಾ ಇಂಚಿನ ಸಂಘಟನೆ ಮಲ್ತದೆ ಅಡ್ಡ ಸಮಾಜದ ನಮ್ಮ 5 ವರ್ಷ ಜೀವನ ಮಲ್ತನಾಗಲ್ಲ ಜೀವನವನ್ನು ತೂಪು ನಂಚಿನ ಯೋಗ ಭಾಗ್ಯ ನಂಗೆ ಕೊರಪೈ ನಂಚಿನ ವ್ಯವಸ್ಥೆ ಒಕ್ಕೂಟದ ಮೂಲಕ ಆತಂಡು ಅನಾಥ ಜನಕ್ಕಳು ಇಂಚಿನ ಕಾರ್ಯಕ್ರಮ ತಟ್ಟಿಗೆ ಭಾಗವಹಿಸಲು ನಮ್ಮ ಸಮಾಜದ ಒಕ್ಕೂಟಗಳು ಯಾನ ಏಪಲ ಬಂಡಿಯರು ವೇದಿಕೆಡು ನಮ್ಮ ಕಾರ್ಯಕ್ರಮ ಇಪ್ಪುಣೆ ನಮ್ಮ ಸಂಘದ ಸಂಘಟನೆಗೆ ಹೊರತು ಬೇತವಿಕ್ಲಾತ ನಮ್ಮ ಸಂಘಟನೆ ನಿತ್ತ ಮೂಲಕ ಅವಳು ಇನ್ನು ಮಾದರಿ ಆದಿಪ್ಪು ನಂಗೆ ಬಂದ್ಕೊಂಡು ವಿಚಾರವನ್ನು ಕಂಡೊಂದು ಇನ್ನು ಮಧ್ಯಮ 2 ಜನಕ್ಕುಲ ಮಾಂಗು ಗೌಡ್ರೆಗ್ಲ ಮುತ್ತಪ್ಪ ಗೌಡ್ರೆಗ್ಲ ಮಾತೆಲ್ಲ ಬರೋದು ಶುಭನ ಹಾರಿಸೋದು ನಾನು ಆರೋಗ್ಯವಂತರಾದ ಬಾಲ್ಯ ಮಾತಾಡೋದು ವಂಶಿ ಕಾಳಭೈರವೇಶ್ವರ ನಮ್ಮ ಸ್ಥಳ ಸಾನ್ನಿಧ್ಯದ ಮಲೆನಾಡು ಅಪ್ಪೆನ ನೆನೆತಂತು ಅದೇ ರೀತಿ ಮಹಾಗಣಪತಿಗಳನ್ನ ನೆನೆತಂತು ಈ ಬಾಗೋಡು ಇಪ್ಪಂಚಿನ ಪೂರ ದೈವ ದೇವರೆಲ್ಲ ಮನಸಾರೆ ನೆನೆತಂತು ಇಂಥ ದಿನ ಒಂಜಿ ಭಾರಿ ಒಂಜಿ ಮದಿಮೆತ ಸಂಭ್ರಮಡು ಭಾಗ್ಯ ಇಂಚಿನ ಒಂಜಿ ಒಂದು ಒಂಜಿ ಚಿತ್ರಣ ನಂಕ ಮೂಲು ತೋಜೊಂದುಂಡು ಇದನ್ನ ಒಂಜಿ ಸೂತ್ರಧಾರಿ ಬೇರೆ ನಮ್ಮ ಎ ವಿ ನಾರಾಯಣರು ಒಂಜಿ ಸಮಾಜ ಇಂಚಿನ ಉಂಡ ಪೂರಾ ಸ್ವಸಹಾಯ ಸಂಘದಗಳಿಗೆ ಕಾರ್ಯಕ್ರಮಗಳು ಉಂಡು ಮನ್ಪುನ ಒಂಜಿ ಪುನಗ ನಮ್ಮ ಸಮಾಜದ ಮಾತಿನೆಲ್ಲ ಸೇರಿಸೋಡು ಅನ್ಪುನ ಒಂಜಿ ಉದ್ದೇಶಡು ಐಕೊಂಜಿ ಕಾರ್ಯಕ್ರಮ ಪಾಡ್ಕಾಂದು ಪನ್ಪುನ ಈ ದಶಮಾನೋತ್ಸವ ಸಂಭ್ರಮಡು ಪಾಡ್ಕಾಂದು ಪನ್ಪುನ ಇಟ್ಟು ಈ ಒಂಜಿ ಟಾಪಿಕ್ ನಮ್ಮ ಅಂತ 50 ವರ್ಷ ಬುಕ್ಕ ಹಿಡಿದು ಬಿತ್ತು ಏರು ಮಾಂತ ಸುಖಕರ ಅಂತ ಕೊಡ್ತಿ ದಾಂಪತ್ಯ ಜೀವನನು ನಡೆಸನಂಚಿನ ನಮ್ಮ ಹಿರಿಯರೇನು ಗೌರವಿಸಪ್ಪನಂಜಿ ಕಾರ್ಯಕ್ರಮ ಮಾಡ್ತಕ್ಕ ಅಂತ ಪನ್ನಗ ಮಾಂತೇರ್ಲಂಜಿ ಒಮ್ಮತೊಟ್ಟು ಒತ್ತಂತು ಆ ಕಾರ್ಯಕ್ರಮಗ ಆಯ್ನಾತು ಬೇಗ ಚಾಲನೆ ಕೊರೋಡು ಪನ್ಪುನಂಜಿ ನಿಟ್ಟು ದಯವಂಡ ಐನ ಬಜೆಟ್ ಎಂಕ್ಲಿಗೆ ಒಂದು ನಂಚಾತೆ ಒಂಜಿ ವಾರ ಇಕ್ಕೆ ಟೈಮ್ ತೊಂಡ ಇರ ಐನ ಚಾಲನೆ ಮಲ್ಪುಡು ಅಂದಾಗ ಸೂಕ್ತವಾಯಿನ ಜಾಗೆ ಬಲ್ನಾಡು ನಾಡು ದಯವಂಡ ಸ್ವಸಹಾಯ ಎತ್ತೇನೆ ಪಂತೇನೆ ಅಂತ ಸ್ವಸಹಾಯ ಸಂಘ ಪ್ರಥಮ ಒಂಜಿ ಆರಂಭ ಆತನ ಅಂಟ ಅವು ಬಲ್ನಾಡು ಗ್ರಾಮಡು ಜೊತೆಟ್ಟೆ ಮಾದರಿ ಗ್ರಾಮ ಅಂದ್ರೆ ನಮ್ಮದೇ ತೊನ್ನಗಲ ಅತ್ಯಂತ ಯಶಸ್ವಿ ಆತು ನಿರಂತರ ವಾರ ಭಜನೆ ಮಲ್ಪುನಂಚಿನ ಒಂದು ಗ್ರಾಮ ಇತ್ತು ಅವು ಬಲ್ನಾಡು ಐಕ್ಯ ಓಡಾತೆ ಟ್ರಸ್ಟ್ದ ಪರವಾತರಿಗೆ ಅಭಿನಂದನೆ ಕೊಡೋದಿಲ್ಲ ಇಂಚಿನ ಹಿರಿಯರೇನೆ ಗುರುತಿಸಪ್ಪನಂಚಿ ಅದೆಟ್ಟು ಕೂಡ ಪ್ರಥಮ ಆತು ಬಲ್ನಾಡನ್ನು ದೆತೋಂತು ಅವು ಖಂಡಿತ ಆತಲ ಐತೆ ಓಲ ಈ ಜಾಗೆಟ್ ಆರಂಭ ಆಯ್ನ ಓಲ ಒಂದು ಆಯ್ನ ಆತು ಓಲ ದಾಲ ತೊಂದರೆ ಅವಂತ ನಂಚಿನಂಜಿ ಕ್ಷೇತ್ರಡು ನಮ್ಮ ಈ ಒಂಜಿ ಕಾರ್ಯಕ್ರಮ ಅಲ್ತ ಅಂಟ ಅವು ನಮ್ಮ ಪುಣ್ಯ ಅಂತ ಎನ್ನೋ ಒಂಜಿ ಭಾವನೆ ಅಂಚನೆ ಮಾದರಿ ಏರ್ವಂಟ ನಮ್ಮ ಮುತ್ತಪ್ಪ ಗೌಡ್ರಲ್ಲ ತಿಮ್ಮಪ್ಪ ಗೌಡ್ರಲ್ಲ ಮಾಂಕು ಗೌಡ್ರಲ್ಲ ದಯವಂಡ ನಾನಾಯಿ ನಿಖಿಲ ಪಿರ ಔಟು 300 ಜನ ಹಿರಿಯರ್ ನಕ್ಲೇನೆ ಸನ್ಮಾನ ಮಲ್ಪನಂಚಿನ ಒಂಜಿ ದೆಕ್ಕೆ ಪೀಟಿಗೆಗೆ ನಿಖಿಲಂಜಿ ಅನ್ನಂದಿಗೆ ಎನ್ನ ಅಪ್ಪ ಪೀಟಿಗೆಗೆ
ನಿಖಿಲ ಒಂದು ಪಾಡ್ತಾರೆ ಅಂಚಾತ ನಿಖಿಲ ಮಾಂತೆ ನಿಖಿಲ ಈತೆ ಸನ್ಮಾನದ ತೊನ್ನಂಚಿನ ಆಶೀರ್ವಾದ ನಮ್ಮ ಟ್ರಸ್ಟ್ದ ಮಿತ್ತು ಬುಕ್ಕ ನಮ್ಮ ಸಮುದಾಯದ ಮಿತ್ತಿ ನಿಖಿಲೆ ಮನಪೂರ್ವಕ ಆಶೀರ್ವಾದ ಮಲ್ಕೊಡ್ದು ನಿಖಿಲೇಟ ವಿನಂತಿ ಮಲ್ತಂತು ದುಂಬುದ ಒಂಜಿ ಚರಿತ್ರೆ ಇಂಚಿನ ಮಂಡ ಇಲ್ಲಲು ಇತ್ತೆ ಒರಿಯರಿ ನಮ್ಮ ಸಮುದಾಯದ ಇತ್ತೆ 5 ವರ್ಷದ ಮಿತ್ತಿತ್ತಿನ ವ್ಯಕ್ತಿಗೆ ಪೂರ ಹೆಚ್ಚಾತ ಆಜೇಡ್ದ 11-16 ಜೋಕುಲು ಇತ್ತಿನಂಚಿನ ಒಂಜಿ ವ್ಯವಸ್ಥೆ ಇತ್ತು ಅವಳ ಓಲು ಬೆತ್ತಿನ ಮಂಡ ಪೂರ ಇಲ್ಲಲೆ ಎನ್ನ ಅಮ್ಮ ಸೇದ ಅಮ್ಮಲ ಟೀಚರ್ ಆದಿತ್ತಲ್ಲ ಬೆತ್ತಿನ ಪೂರ ಇಲ್ಲಲೆ 4 ಜನ ಜೋಕುಲು 4 ಜೋಕುಲೆಲ್ಲ ಇಲ್ಲಲೆ ಆಸ್ಪತ್ರೆ ಯಾರು ಪೋತನ್ನೇ ಇದ್ದಾರೆ ಯಾರಿಗೆ ಹೊರ ಒಂಚೂರು BP ಅಂತ ರೈಸ್ ಒಂದು ಆನಾಗ ಮಾತ್ರ ಆಸ್ಪತ್ರೆ ಪೋಯಿನ ಹೊರತು ಐತದು ಬೆದ್ದಿನ ಪೂರ ನಮ್ಮೆಲ್ಲ ನಮ್ಮಲ್ಲಿ ಅಲ್ಲಿ ಬಿಲ್ಪಾಬ್ನಾಗ್ಲಿತ್ತೀರಿ ಒಂಜಿ ಪುಳ್ಯ ಕೇಳಿದ್ರೆ ಅಪ್ಪ ಲಕ್ಷದ ಬೋಪ್ನಾಗ ನೆನಪಿದ್ದೀರಿ ಆ ಕೇಳಿದ ಮೆಜ್ಜಿಯನ್ನು ಬೆತ್ತಿನಾಗ ನಮ್ಮ ಜಾತಿದ ಒಂಜಿ ಸೂಲಗಿತ್ತಿ ಆರೆ ನನ್ನ ಸ್ವಲ್ಪ 3 ಗಂಟೆ ಬೋದಲ್ಲಿ ದಾಡ್ಲ ಆಗಲೇ ಓಲ ಒಂದಿಜ್ಜಂದ್ರೆ ದಾಳ ಇದು ಸಂಭಾವನೆ ತೆತ್ತೋನಂತೆ ಮಲ್ತನಂಚಿನ ಇತ್ತಿಲ್ಲ ಅವು ನಮ್ಮ ಈ 5 ವರ್ಷ ದಾಂಪತ್ಯದ ಈ ನೀರಿನಂಚಿನ ಈ ದಂಪತಿಗಳು ಪರಿಹಾರ ಭಾರಿ ಸಂತೋಷ ಪಡೋದು ಇದನ್ನು ಉದಾಹರಣೆ ತೊಂದ್ರೆ ಬಂಡ ಅವೇ ಇತ್ತೆದ ದೆಟ್ಟೆ ಈ ಒಂಜಿ ಪರಿ ದೆಟ್ಟೆ ಇತ್ತೆದ ವಾತಾವರಣ ಒಂಜಿ ಪೆತ್ಪುನ ಒಂಜಿ ಭಾರಿ ಬಂಗದ ಒಂಜಿ ವ್ಯವಸ್ಥೆ ಅದ ಐಕೊಂಜ 1 ಲಕ್ಷ 2 ಲಕ್ಷ ಖರ್ಚು ಮಲ್ಪಂಚಿರಂಜಿ ಐಕ ದಕ್ಕ ಆಸ್ಪತ್ರೆಯಲ್ಲಿ ಇಲ್ಲ ಐಕ ತುಂಬು ಆಸ್ಪತ್ರೆಯಲ್ಲೇ ಇದ್ದೇನೆ ಈತ ಜನ ಪೂರ ನಮ್ಮ ಪುಟ್ಟದ ಅವು ಆಸ್ಪತ್ರೆ ಇದ್ದಂತೆನೇ ಪುಟ್ಟದ ನಂಚಿರಂಜಿ ವ್ಯವಸ್ಥೆ ದಯವಂಡ ಅವು ಅವನ್ಜಿ ಇದ್ರ ಪುಲ್ಯಕ್ಕೆ ಎಲ್ಲಕ್ಕದೆ ಕಂಡ ಬಿತ್ತು ನಂಚಿನಂಜಿ ವ್ಯವಸ್ಥೆ ಅಪಘಾತಂಕ ಒಂದು ತಿಕ್ಕೇದಿಂದು ಎರು ಅಡಪ್ಪು ನಂಚಿನ ಒಂದು ಇತ್ತಿನ ಅಪಘಾತಂಕ ವ್ಯಾಯಾಮ ತಿಕ್ಕೇದಿಂದು ಇತ್ತೆ ಪುರ ಆ ವ್ಯಾಯಾಮಗಳು ಕಮ್ಮಿ ಆಯ್ನ ಇರ್ತಾರೆ ಈ ರೀತಿಯ ನಮ್ಮ ಇದು ಆಯುಷ್ಯ ಎಲ್ಲ ಕಮ್ಮಿ ಆಗೋದಿಲ್ಲ ಅಂಚಾತೆ ಹಿರಿಯಕ್ಕಳು ಪೂರ ಮಾದರಿ ನಂಗೆ ದಯಮಂಡ ಅక్కడ ಆತೆ ಬಲ್ಪು ತರಕಾರಿ ಮಾಲ್ತೋ ಇತ್ತೀರಿ ಬಲ್ನಾಡಿಲ್ಲ ಬೆಳ್ಳಿಪ್ಪಾಡಿಲ್ಲ ತರಕಾರಿ ಫಸ್ಟ್ ಎಂಕ್ಲೆ ಪೂರ 4 ಗಂಟೆಗೆ ಅಲ್ಲಿ ಸಂತೆದಲ್ಲಿ ಇಪ್ಪನಾಗ್ಲಂಟ ಪೂರ ಮೀಟ ಒಂದು ಇತ್ತನಾಗ್ಲೆ ಪೂರ ಹೆಚ್ಚಾದ ಎಂಕೆಲ್ಲ ಹೋಗ್ಬೇಕ ತರಕಾರಿ ಮನೋಲಿ ಇದು ಪೂರ ಮಲ್ತೋ ಇತ್ತು ನಾವು ಅಂಚಿನ ಒಂಜಿ ದೆನ್ನೆ ನೆನಪು ಮಲ್ತರ ಅಂಚಿನಂಜಿ ಕೆಲಸನು ಇತ್ತ ಎಂಬೇಕಲೆ ಸಲ್ಮಾನ ಮಲ್ಪನಾಗ ಒಂಜಿ ಮನವರಿಕೆ ಆಡಿ ಅಂಚಾತೆ ನಾನ್ ದಶಮಾನೋತ್ಸವ ಕಾರ್ಯಕ್ರಮದ ಈ ಒಂಜಿ ಅರ್ಥಪೂರ್ಣ ಅಂಚಿನಂಜಿ ಕಾರ್ಯಕ್ರಮ ಹಿರಿಯಕಲು ಪೂರ ಆಶೀರ್ವಾದ ಮಾಡ್ತೇವೆ ನಾನಾ ಅಂತ ಕಾರ್ಯಕ್ರಮ ಕೆಲವೊಂದು ಇರ್ತೇನೆ ತಯಾರ ಆಯ್ನಾತೆ ನಮ್ಮ ಅವನಿ ಭಾಗ್ಯ ನಂಗೆ ತಿಕ್ಕು ದಯಮಣ್ಣ ಇಕ್ಲೆ ಮಾಂತ ಕಾರ್ಯಕ್ರಮ ಮಾಂತ ಮೆಕ್ಲೆ ಎಲ್ಲ ಸನ್ಮಾನ ಅಲ್ಪನಾಗ ಆಡೆಗೆ ಎತ್ತೋ ನೆರೆ ಆತು ಅಂತ ಇಜ್ಜಂದ ಈತಿ ಹಿರಿಯಕಲ್ ನಂಜಿ ಆಶೀರ್ವಾದ ತಿಕ್ಕುದೊಂದು ನಂಜಿ ಭಾವನೆ ಅಂಚಾತೆ ಮಾಂತ ಸಮುದಾಯ ತಗಲಿಗೆಲ್ಲ ಒಂದು ಮಾದರಿ ಆತಂದು ಮಣ್ಣೊಂದು ಬಲ್ನಾಡು ಗ್ರಾಮ ಏಪಲ ಮಾದರಿ ನಾನ ದುಂಬುಗಳ ಮಾದರಿ ಇದು ಮಣ್ಣೊಂದು 8 ಪಾತ್ರ ಜಯಂತಿ ಕರ್ನಾಟಕ ಮಹಾಸಂಸ್ಥಾನದ ಮಹಾಬೆಟ್ಟುಡುಗುಲಂಚಿನ ಕಾರವೀರೇಶ್ವರ ಸ್ವಾಮಿನ ಅನುಗ್ರಹ ಆಶೀರ್ವಾದ ಅಂಚನೆ ಬೀಟುಡುಗುಲಂಚಿನ ಮಹಾಸ್ವಾಮಿಯನ ಅನುಗ್ರಹ ಆಶೀರ್ವಾದ ಅಂಚನೆ ಶಾಖಾಮಠದ ಮಹಾಸ್ವಾಮಿಯನ ಅನುಗ್ರಹ ಆಶೀರ್ವಾದವನ್ನು ಪಡೆಯೊಂದು ಏವಿನಾರೇರು ಯುವ ಸಂಘದ ಅಧ್ಯಕ್ಷ ಆದಿಪುನಗ ಸ್ವಜಾತಿ ಬಾಂಧವರಿಗೆ ಒಂಜಿ ಸೇವೆ ಮನ್ಪೊಡು ನಮ್ಮ ಸ್ವಜಾತಿ ಬಾಂಧವರನ್ನ ಸೇವೆ ಮನ್ಪೊಡು ಬಂತು ನಂಚಿನ ಒಂಜಿ ದೃಷ್ಟಿಯನ್ನು ತಗೊಂಡು ಮಾತಾ ದೈವ ದೇವರನ್ನು ಪೂರ ಮನಸಾರೆ ಎಂದಿದ್ದು ಸುಮಾರು 10 ವರ್ಷದ ದುಂಬು ಈ ಒಂಜಿ ಸ್ವಸಹಾಯ ಸಂಘವನ್ನು ಕಟ್ಟೋಡು ಬಂತು ನಂಚಿನ ನಿರ್ಧಾರಗಳಿಗೆ ತಂದು 5 ಬುಕ್ಕ ಜನವರಿ 2014 ಜನವರಿ ಸುರುತ ವಾರಡು ಈ ಬಲ್ನಾಡು ಗ್ರಾಮಡಿ ಆ ಕಾರ್ಯಕ್ರಮವನ್ನು ನಮ್ಮ ಶುರು ಮನ್ಪೊಡು ಪಂಪನಂಚಿನ ನಿಟ್ ಬಲ್ನಾಡು ಗ್ರಾಮದ ಗ್ರಾಮದೇವರಾಯನಂಚಿನ ಮಹಾಗಣಪತಿ ದೇವರಿನ ಸಭಾಂಗಣಡು ಒಂಜಿನೇ ತಂಡ ಅಂತ ಬಂದು ಸೃಷ್ಟಿ ಮಂತದ್ದು ಅಲ್ಪರದು ಶುರುವಾಯಿನಂಚಿನ ಈ ಒಂಜಿ ಕಾರ್ಯಕ್ರಮ ಸುಮಾರು 1000 ತಂಡ ಸಾವಿರಾರು ಸದಸ್ಯರನ್ನು ಪಡೆದು ಇನಿ 10 ವರ್ಷನು ಕರೆದು 11 ವರ್ಷವು ಕಾರ್ದೀಪನಂಚಿನ ಸಂದರ್ಭಗಳು ಐನ ಸವಿನೆನೆ ಬಾದ ಆ ಸಂಘದೊಂಜಿ ದಶಮಾನೋತ್ಸವ ಮನ್ಪುಡು ಪನ್ಪನಂಚಿನ ಒಂಜಿ ನಿಟ್ಟಿಡು ಆ ದಶಮಾನೋತ್ಸವ ಮನ್ಪನಾಗ ಒಂಜಿ ವರ್ಷದ ಒಂಜಿ ಅವಧಿನ ದೆತೊಂದು 5 ತಿಂಗಳು ಬೇತೆ ನಮೂನೆದ ಕಾರ್ಯಕ್ರಮಗಳನ್ನು ಕೊರಂದು ಆನ್ಲೈನ್ ಆದಿಪ್ಪು ಆಫ್ಲೈನ್ ಆದಿಪ್ಪು ಬೇತೆ ನಮೂನೆದ ಕಾರ್ಯಕ್ರಮಗಳನ್ನು ತಂಡೊಲಿಗೆ ಒಕ್ಕೂಟಲಿಗೆ ಕೊರತು ವಿಶೇಷವಾಗಿ ನಂಚಿನ ಒಂಜಿ ಕಾರ್ಯಕ್ರಮ ಓವೇ ಒಂಜಿ ಜಾತಿ ಸಂಘಟನೆ ಓವೇ ಒಂಜಿ ಟ್ರಸ್ಟ್ನ ಮುಖಾಂತರ ನಡಪಂತನಂಚಿನ ಒಂಜಿ ಕಾರ್ಯಕ್ರಮ ನಮ್ಮ ಸಮಾಜವು ಕೊರಡು ಸಮಾಜಡು ನಮಲ ಒಂಜಿ ಉಳ್ಳಾಂದು ದೇರ್ತದ ತೋಯ್ಪಾಡು ಪಂಪನಂಚಿನ ಒಂಜಿ ನಿಟ್ಟಿಡು ಒಂಜಿ 5 ವರ್ಷ ಮದಿಮೆ ಆದ ಆ 5 ವರ್ಷ ಆಯ್ನಂಚಿನ ದಂಪತಿಯನ್ನು ಒಂಜಿ ಮಾದರಿ ದಂಪತಿಯನ್ನು ಮನ್ಪೊಡು ಪಂಪನಂಚಿನ ನಿಟ್ಟಿಡು ಹಾಗೆ ಒಂಜಿ ಸನ್ಮಾನ ಕಾರ್ಯಕ್ರಮ ಅಗಲ ಇಲ್ಲಗೆ ಪೋದು ಮನ್ಪೊಡು ಪಂಪನಂಚಿನ ಒಂಜಿ ನಿರ್ಧಾರಣಿಗೆ ತಂದು ಆ ಒಂಜಿ ಕಾರ್ಯಕ್ರಮ ಬಲ್ನಾಡು ಗ್ರಾಮಡಿ ಮನ್ಪೊಡು ಪಂಪನಂಚಿನ ಒಂಜಿ ಅಭಿಲಾಷೆಯನ್ನು ದೀವೊಂದು
ಬಲ್ನಾಡ್ಗೆ ದಾಯನ್ ಪಂಡ ದುಂಬದ ದಿನಟ್ಟು ರಡ್ಡ್ ಒಂಜಿ ಪವಿತ್ರವಾಯಿನಂಚಿನ ಇಲ್ಲೊಳಿಗೆ ಒಂಜಿ ಮೂಡಾಯಿ ಅರಮನೆ ಒಂಜಿ ಪಡ್ಡಾಯಿ ಅರಮನೆ ಪಂಡದು ಆ ಮೂಡಾಯಿ ಅರಮನೆ ಪಂಡ ಕೂಚುಗೋಡು ಕಟ್ಟಮನೆಲ ಪಡ್ಡಾಯಿ ಅರಮನೆ ಪಂಡ ಬಲ್ನಾಡು ಕಟ್ಟಮನೆಲ ಪಂಪನಂಚಿನ ಇತಿಹಾಸರುಳ್ಳ ಅಂಚ ಇತಿಹಾಸ ಪೂರ್ವಕವಾಯಿನಂಚಿನ ಬಲ್ನಾಡು ಕಟ್ಟಮನೆ ಪವಿತ್ರವಾಯಿನಂಚಿನ ಮನ್ನಿತ್ತಿನ ಈಗ ಬಲ್ನಾಡು ಗ್ರಾಮಡಿ ಈ ಕಾರ್ಯಕ್ರಮವನ್ನು ನಮ್ಮ ಸುಧಾರಿಪೋಡು ಪಂಪನಂಚಿನ ನಿಟ್ಟಿಡು ಈ ದಶಮಾನೋತ್ಸವ ಕಾರ್ಯಕ್ರಮದ ಸನ್ಮಾನ ಕಾರ್ಯಕ್ರಮವನ್ನು ಬಲ್ನಾಡ್ಡಿ ಮನ್ಪೋಡು ಬಂದದು ಐತ ಸುರೂತ ಅಂಗವಾದ ಈ ಒಂಜಿ ಕಾರ್ಯಕ್ರಮವನ್ನು ನಮ್ಮ ಇಲ್ಲಿ ಬಲ್ನಾಡ್ ಗ್ರಾಮದ ಕಾಂತಿಲ ಸಂಸಾರದ ಇಲ್ಲದೀತ ಅಂಚ ಈ ಕಾರ್ಯಕ್ರಮದ ಒಂಜಿ ಕಾರ್ಯಕ್ರಮ ಒರ್ಲಗಂಟೆ ನಡ್ಕೊಡುದಾಂಡ ಐಕೊಂಜಿ ರೂಪರೇಷೆ ಉಂಡು ಆ ರೂಪರೇಷದ ಪ್ರಕಾರ ಈ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ನಮ್ಮ ಈ ಟ್ರಸ್ಟ್ದ ಅಧ್ಯಕ್ಷರಾಯಿನಂಚಿನ ಶ್ರೀಯುತ ಡಿ.ವಿ. ಮನೋಹರ್ ಮೇರೆನು ಮಾತೆಯನ್ನ ಪರವಾದಲ ಯಾನು ಧನ್ಯವಾದಗಳು ಅಂಚನೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಂತನಂಚಿನ ನಮ್ಮ ಮಲ್ಲ ಮನೆತನದ ಗೌಡ ಜಾತಿಯ ಮಲ್ಲ ಮನೆತನದ ಕಟ್ಟಮನೆತ ಇಲ್ಲದಾರಾಯನಂಚಿನ ಆನೆದ ದಿನೊಟ್ಟಿ ಈ ಸಂಘನು ಉದ್ಘಾಟನೆ ಮಂತನಾರಲ್ಲ ಶ್ರೀಯುತ ಬಾಲಕೃಷ್ಣ ಗೌಡ ಕಟ್ಟಮನೆ ಇನಿ ಇಂಚಿನ ಒಂಜಿ ಕಾರ್ಯಕ್ರಮವಲ್ಲ ಇಲ್ಲಿ ಉದ್ಘಾಟನೆ ಮಂತನಾರು ಶ್ರೀಯುತ ಬಾಲಕೃಷ್ಣ ಕಟ್ಟಮನೆ ಮೇರೆಗಳ ಮಾತೆಯನ್ನ ಪರವಾದಲ ಯಾನು ಧನ್ಯವಾದಗಳು ಒಂಜಿ 5 ವರ್ಷ ಒಂಜಿ ಜೀವನ ನಡಪ ದಾಂಪತ್ಯ ಜೀವನ 5 ವರ್ಷ ಪೂರೈಸಂಚಿನ ಒಂಜಿ ವ್ಯಕ್ತಿಲೇನು ಒಂಜಿ ಸನ್ಮಾನ ಮನ್ಪೋಡು ಅಂಡ ಆ ವ್ಯಕ್ತಿರು ವಾನ್ ಇಟ್ಟಿಡು ಓದಿಪ್ಪೇರ ಆಗ್ಲಿ ವಾ ಒಂಜಿ ತತ್ತೂರು 5 ವರ್ಷ ಸಂಸಾರ ಮಂತೀರ ಪಂಪನ ಒಂಜಿ ವಿಶೇಷವಾಯಿನಂಚಿನ ಒಂಜಿ ಕಾರ್ಯಕ್ರಮ ದಯಮಾಡಿ 5 ವರ್ಷ ಕಂಡರಿ ಬಿಡಿ ಒಟ್ಟಿಗೆ ಭಾರಿ ಕಷ್ಟದವು ಇಂಚಿನ ವಿಚಾರ ಅಂಚಿನಗ್ಲೇನು ಒಂಜಿ ಮಾದರಿ ದಂಪತಿಲೇನು ಆ ಕಾರ್ಯಕ್ರಮನ ಮಾದರಿಯಾದ ಸನ್ಮಾನ ಮನ್ಕೊಂಡು ಬಂದದು ಇಡೀ ನಮ್ಮ ಪುತ್ತೂರಿಗೆ ಮಾದರಿ ಆಯಿನಂಚಿನ ಈ ಕಾರ್ಯಕ್ರಮದ ಮುಖೇನ ಸನ್ಮಾನ ರಡ್ಡು ದಾಂಪತ್ಯ ಜೀವನ ರಡ್ಡು ತಂಡದ ಸನ್ಮಾನ ಮಂತನಂಚಿನ ಈ ಮಾಜಿ ಶಾಸಕರಾಯಿನ ಸಂಜೀವ ಮಠಂದರು ಮೇರೆಗಳ ಮಾತನಾಡುವಾಗ ಧನ್ಯವಾದಗಳು ಅಂಚನೆ ಮಾತೃ ಸಂಘ ತಾಲೂಕು ಸಂಘದ ಅಧ್ಯಕ್ಷರಾಯಿನಂಚಿನ ರವಿ ಮುಂಗ್ಲಿಮನೆ ಅಂಚನೆ ಗೌಡ ಸಮುದಾಯ ಪತ್ತಿನ ಅಧ್ಯಕ್ಷರಾಯಿನಂಚಿನ ಚಿದಾನಂದ ಬೈಲಾಡಿ ಅಂಚನೆ ಈ ದಶಮಾನೋತ್ಸವ ಉಪಾಧ್ಯಕ್ಷರು ಅಂಚನೆ ಈ ಒಂಜಿ ಟ್ರಸ್ಟ್ ಉಂಡು ಮಂತನಂಚಿನ ಸ್ಥಾಪಕ ಅಧ್ಯಕ್ಷರಾಯಿನಂಚಿನ ಎ.ವಿ. ನಾರಾಯಣ ಸರ್ ಉಳ್ಳೇರು ಅಂಚನೆ ಐದ ಸಲಹಾ ಸಮಿತಿದಾಗಲು ಉಳ್ಳೇರು ದಶಮಾನೋತ್ಸವದ ಯಜಮಾನಸ್ಥನು ಗೆತೊಂದು ಗುರಿಕರ್ಮಣ ಗೆತೊಂದು ಐದು ನಡಪನಂಚಿನ ಒಂಜಿ ಯಕ್ಷಗಾನಡು ಕಲಾವಿದೆಯಾದ ಪಾತೆರೆರ ದಾಳ ಕಮ್ಮಿದ್ದಂಚಿನ ಗೋಪಾಲಕೃಷ್ಣ ಪಟೇಲ್ ಮೇರುಳ್ಳೇರು ಅಂಚನೆ ಬೇಟಿ ಬೇಟೆ ಮಹಿಳಾ ಸಮಿತಿದಾಗಲಿಪ್ಪು ಯುವ ಸಂಘ ಘಟಕದಾಗಲಾದಿಪ್ಪು ಅಂಚನೆ ಮಾದರಿ ಗ್ರಾಮದಾಗಲಾದಿಪ್ಪು ಬೇತೆ ಬೇತೆ ತಂಡದ ಅಧ್ಯಕ್ಷನಾಗಲಾದಿಪ್ಪು ಒಕ್ಕೂಟದ ಅಧ್ಯಕ್ಷನಾಪು ಮಾತೆರೆಗಳ ಒಂಜಿ ಪಾತ್ರೆಡು ಧನ್ಯವಾದ ಗುರುಳ್ಳೆ ದಶಮಾನೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ದಶಮಾನೋತ್ಸವದ ಪ್ರಯುಕ್ತ ವಿಶೇಷವಾಗಿ ದಾಂಪತ್ಯ ಜೀವನ 50 ವರ್ಷ ದಾಂಪತ್ಯ ಜೀವನವನ್ನು ಪೂರೈಸಿದಂತಹ ಮಾದರಿ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಸ್ವಸಹಾಯ ಟ್ರಸ್ಟಿನ ಪುತ್ತೂರು ತಾಲೂಕಿನ ಅಧ್ಯಕ್ಷರಾದಂತಹ ಶ್ರೀಯುತ ಡಿ.ವಿ. ಮನೋಹರ್ಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ. ಅದೇ ರೀತಿ ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ನಮ್ಮ ಸಲಹಾ ಸಮಿತಿಯ ಸದಸ್ಯರು, ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಶ್ರೀಯುತ ಸಂಜೀವ ಮಠಂದೂರು ಅವರು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಗೌಡ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದಂತಹ ಶ್ರೀಯುತ ರವಿ ಮುಂಗ್ಲಿಮಣಿಯವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ. ಅದೇ ರೀತಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಪಟೇಲ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ಎ.ವಿ. ನಾರಾಯಣ್ ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾವು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇವೆ. ಅದೇ ರೀತಿ ಪುತ್ತೂರು ವಲಯದ ಅಧ್ಯಕ್ಷರಾದಂತಹ ಶ್ರೀಯುತ ಲೋಕನಾಥ್ ಗೌಡ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇವೆ. ಅದೇ ರೀತಿ ಒಕ್ಕೂಟದ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿ ಉತ್ತರಂಗಡಿ ವಲಯದ ಅಧ್ಯಕ್ಷರು ಗಂಗಯ್ಯಗೌಡರು
ಕೂಡ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತೇವೆ. ಅದೇ ರೀತಿ ಟ್ರಸ್ಟ್ನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ, ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಗೌಡ ಸಮಾಜ ಬಾಂಧವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾರೆ. ಈಗ ಶ್ರೀಯುತ ಬಾಬುಗೌಡ ಹಾಗೂ ಚಂದ್ರವತಿ ಬ್ರಹ್ಮರಕೋಡಿ ಇವರಿಗೆ ಸನ್ಮಾನ. ಮೊದಲಾಜೆ ಹಾಗೂ ಯಮುನಾ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಶೇಷಪ್ಪಗೌಡ ಮೊದಲಾಜೆ, ಶ್ರೀಮತಿ ಯಮುನಾ ಮೊದಲಾಜೆ ಇವರ ಪರಿಚಯ. ಪುತ್ತೂರು ತಾಲೂಕು ಬಳ್ಳಾಡು ಗ್ರಾಮದ ಮೊದಲಾಜೆ ದಿವಂಗತ ಬಾಲುಗೌಡ ಮತ್ತು ಅಪ್ಪಕ್ಕ ದಂಪತಿಯ ಪುತ್ರರಾಗಿರುವ ಶೇಷಪ್ಪಗೌಡರವರು 1958ರಲ್ಲಿ ಬಂಟ್ವಾಳ ತಾಲೂಕು ಅನಂತಾಡಿ ಗ್ರಾಮದ ತಾಳಿಪಡ್ಪು ಫಕೀರಗೌಡ ಮತ್ತು ರುಕ್ಮಿಣಿ ದಂಪತಿಯ ಪುತ್ರಿಯಾಗಿರುತ್ತಾರೆ. ಪುತ್ರಿಯಾಗಿರುವ ಯಮುನಾರವನ್ನು ವಿವಾಹವಾಗಿರುತ್ತಾರೆ. ವೃತ್ತಿಯಲ್ಲಿ ಕೃಷಿಕರಾಗಿದ್ದು ಇವರಿಗೆ 4 ಜನ ಪುತ್ರರು ಹಾಗೂ 9 ಜನ ಮೊಮ್ಮಕ್ಕಳನ್ನು ಹೊಂದಿದ್ದಾರೆ. ಇವರ ಹಿರಿಯ ಪುತ್ರ ವಾಸಪ್ಪಗೌಡ ಕೃಷಿ ತರಕಾರಿ ಬೆಳೆಯುವ ವೃತ್ತಿ, 2ನೇ ಪುತ್ರ ದೇವಪ್ಪಗೌಡ ಕೃಷಿ ಹಾಗೂ ಅಡುಗೆ ವೃತ್ತಿಯನ್ನು ಹೊಂದಿರುತ್ತಾರೆ. ಇನ್ನೋರ್ವ ಪುತ್ರ ಶ್ರೀನಪ್ಪ ಗೌಡ ಮೊದಲಾಜೆಯವರು ಭಾರತೀಯ ಗಡಿ ರಕ್ಷಣಾ ಪಡೆಯಲ್ಲಿ 24 ವರ್ಷಗಳ ಕಾಲ ಸೈನಿಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಕಿರಿಯ ಮಗ ಕೃಷ್ಣಪ್ಪಗೌಡ ಮೊದಲಾಜೆಯವರು ಪುತ್ತೂರಿನಲ್ಲಿ ಆನಂದ ಎಲೆಕ್ಟ್ರಿಕಲ್ಸ್ ಅನ್ನು ಹೊಂದಿದ್ದು ಕ್ಲಾಸ್ 1 ವಿದ್ಯುತ್ ಗುತ್ತಿಗೆದಾರರಾಗಿರುತ್ತಾರೆ. ಕೇಸಪ್ಪಗೌಡರು ಸಣ್ಣ ವಯಸ್ಸಿನಲ್ಲೇ ಕೆಂಪು ಕಲ್ಲು ಕಡಿಯುವುದು ವೃತ್ತಿಯನ್ನು ಮಾಡಿರುತ್ತಿದ್ದರು. ನಂತರದ ದಿನಗಳಲ್ಲಿ ಕೃಷಿಯ ಜೊತೆಗೆ ವೀರ್ಯದೆಲೆ ಬಸಳೆಯನ್ನು ಬೆಳೆದು ಸೋಮವಾರದ ಸಂತೆಯಲ್ಲಿ ಸರಿಸುಮಾರು 30 ವರ್ಷಗಳ ಕಾಲ ಸಂತೆ ವ್ಯಾಪಾರವನ್ನು ನಡೆಸುತ್ತಿದ್ದರು. ಪ್ರಸ್ತುತ ಸರಿಸುಮಾರು 85-90ರ ಈ ವಯಸ್ಸಿನಲ್ಲಿರುವ ಸರಳ ಸಜ್ಜನಿಕೆಯ ದಂಪತಿಗಳು ಇನ್ನಷ್ಟು ಕಾಲ ಆರೋಗ್ಯ ಆಯುಷ್ಯವನ್ನು ಹೊಂದಿ ಜೀವನವನ್ನು ಸುಖವಾಗಿಸಲಿ ಎಂದು ಹಾರೈಸೋಣ. ಈಗ ನಮ್ಮ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾದ ಶ್ರೀಯುತ ರವಿ ಮುಂಗ್ಲಿಮನೆ ಇವರಿದ್ದಾರೆ. ಇವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಂದು ಪ್ರಸಿದ್ಧ ಗ್ರಾಮ, ಒಂದು ಕಟ್ಟಮನೆ ಹೊಂದಿದಂಥ ಒಂದು ಅರಮನೆಯನ್ನು ಹೊಂದಿದಂಥ ಒಂದು ಗ್ರಾಮ. ನಮ್ಮ ಪುತ್ತೂರು ತಾಲೂಕಲ್ಲಿ ಗೌಡ ಸಮಾಜದ ಯಾವುದೇ ಕಾರ್ಯಕ್ರಮ ಆಗೋದಿದ್ರೂ ಪ್ರಥಮವಾಗಿ ನಾವು ಉಳ್ಳಾಲ್ತಿ ದಂಡನಾಯಕನನ್ನು ನೆನೆದುಕೊಂಡು ಮಾಲಿಂಗೇಶ್ವರನ ನೆನೆದುಕೊಂಡೇ ಪ್ರತಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಹವ್ಯಾಸ. ಈ ನಿಟ್ಟಿನಲ್ಲಿ ನಾನು ಕೂಡ ಇಲ್ಲಿ ಇದ್ದೇನೆ. ನಾನು ಒಂದು ಕಟ್ಟೆ ಮನೆಗೆ ನಮ್ಮ ಮನೆಯಿಂದ ಹೆಣ್ಣು ಕೊಟ್ಟವರು, ಇನ್ನೊಂದು ಕೋಜಿಕೋಡು ಕಟ್ಟೆ ಮನೆಯಿಂದ ಹೆಣ್ಣು ತಂದವರು. ನಾವು ಈ ಅರಮನೆ ಹಿಸ್ಟ್ರಿ ನೋಡಿದರೆ ಕೋಜಿಕೋಡಿಗೆ ಬಂದ ದಂಡನಾಯಕನು ಇಲ್ಲಿ ಬಂದು ನೆಲೆಯಾದ ಒಂದು ಇತಿಹಾಸ ಇದೆ. ಆದ ಕಾರಣ ಯಾವುದೇ ಕಾರ್ಯಕ್ರಮ ಮಾಡಬೇಕು, ಪುತ್ತೂರು ಮಾಲಿಂಗೇಶ್ವರ ಜಾತ್ರೆ ನಡಿಬೇಕಿದ್ರೂ ಕೂಡ ದಂಡನಾಯಕನ ಅಪ್ಪಣೆ ಪಡೆದೇ ನಡೆಯುವಂಥ ಕಾರ್ಯಕ್ರಮ ಆಗಿರುವಾಗ ನಾವು ಇವರನ್ನೆಲ್ಲ ತೆಗೆದುಕೊಂಡು ಇವತ್ತು ಈ ಕೃಷ್ಣ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಹಿರಿಯರನ್ನು ನೆನೆಸುವಂಥ ಕಾರ್ಯಕ್ರಮ. ಹಿರಿಯರಂದರೆ 50 ವರ್ಷ ದಾಂಪತ್ಯ ಜೀವನವನ್ನು ನಡೆಸುವಂಥದ್ದು ಗುರುತಿಸಿ ಗೌರವಿಸಿ ಅವರ ಆಶೀರ್ವಾದ ಪಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ನಾವು ಈ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಟ್ರಸ್ಟ್ ನಮ್ಮ ಸಮಾಜದ ಎಳೆಯ ಪೀಳಿಗೆಗೆ ನಾವು ಹೇಗೆ ಮಾದರಿಯಾಗಿ ಜೀವನ ನಡೆಸಬೇಕು ಅಂತ ಹೇಳೋ ಒಂದು ಸಂದೇಶವನ್ನು ಕೊಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪ್ರತಿ ಮನೆಗೆ ಹೋಗಿ ನಡೆಸುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲಂದರೆ ಎಲ್ಲರನ್ನು ಒಂದು ಗ್ರಾಮದಲ್ಲಿ ಸೇರಿಸಿ ಮಾಡ್ಬೋದು, ಅದು ಹಾಗಲ್ಲ. ಪ್ರತಿ ಮನೆಗೆ ಹೋಗಿ ಅವರನ್ನು ಭೇಟಿಯಾದಾಗ ಅವರು ಕೊಡುವಂಥ ಆಶೀರ್ವಾದದ ಫಲ ಮತ್ತು ಜಾಸ್ತಿ ಇರ್ತದೆ. ಆದ ಕಾರಣ ನಾವು ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ
ಇನ್ನು ಈಗ ಇವತ್ತಿನ 3ನೇ ಕಾರ್ಯಕ್ರಮ, ಇಲ್ಲಿಗೆ ಇದು ಕೊನೆಯ ಕಾರ್ಯಕ್ರಮ ಅಲ್ಲ. ಅದು ಹೇಳಿದಾಗೆ ಇನ್ನು 300 ಜನಕ್ಕೆ, ಇನ್ನು ಇವತ್ತು 3 ಸ್ಟಾರ್ಟ್ ಮಾಡಿದ್ದು 300 ಜನಕ್ಕೆ ಇನ್ನು ಸನ್ಮಾನ ಕಾರ್ಯಕ್ರಮ ಆಗಲಿಕ್ಕಿದೆ. ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಮತ್ತು ಯುವ ಜನತೆಗೆ ಒಳ್ಳೆಯ ಸಂದೇಶ ಸಿಗಬೇಕು ಅಂತ ಹೇಳೋ ಒಂದು ಆಶಯದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತನ್ನು ದೇವರಂತ ನಾವೆಲ್ಲ ನಂಬಿಕೊಂಡು ಬಂದಿರುವಂತಹ ಎಲ್ಲ ದೇವರುಗಳನ್ನು ಪ್ರಾರ್ಥಿಸಿಕೊಂಡು ಯತಿದ್ವಯರ ಪಾದ ಪದ್ಮಗಳಿಗೆ ನಮಿಸುತ್ತಾ ಇವತ್ತು ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ದಶಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ ಬಹುಶಃ ಸುಮಾರು ಕಾರ್ಯಕ್ರಮಗಳು, ಆನ್ಲೈನ್ ಸ್ಪರ್ಧೆಗಳು ಜರುಗಿ ದಶಮಾನೋತ್ಸವದ ಬಗ್ಗೆ ಇದೀಗ ಮಾದರಿ ದಂಪತಿಗಳನ್ನು ಗುರುತಿಸುವಂತಹ ಒಂದು ಕಾರ್ಯಕ್ರಮ ಪ್ರಥಮ ಹೆಜ್ಜೆಯಾಗಿ ಬಲ್ನಾಡಿನಲ್ಲಿ ನಾವು ಆಯೋಜಿಸಿದ ಪ್ರಕಾರವಾಗಿ ಈಗಾಗಲೇ ನಮ್ಮ ಕಾಂತಿಲ ಮಾಧವಗೌಡರ ಮನೆಯಲ್ಲಿ ಇದರ ಉದ್ಘಾಟನೆಯಾಗಿ ಮಾಬುಗೌಡರನ್ನು ಮತ್ತೊಂದು ಮನೆಯಲ್ಲಿ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡು ಇದೀಗ 3ನೇ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂತಹ ಗೌರವಾನ್ವಿತ ಡಿ.ವಿ. ಮನೋಹರ್ ಅವರೇ, ನಮ್ಮ ಈ ಸಂಘದ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರು, ನಮ್ಮ ದಶಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಬಹುಶಃ ಈ ಮಾದರಿ ದಂಪತಿ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವಲ್ಲಿ ನಾವೊಂದು ವಿಜ್ಞಾಪನೆಯ ಪತ್ರವನ್ನು ಮಾಡಿದ್ದೆವು. ಅದರಲ್ಲಿ ಇದಿರಲಿಲ್ಲ. ಈಗ ಕೇವಲ 1 ತಿಂಗಳ ಹಿಂದೆ ಈ ಕಾರ್ಯಕ್ರಮ ಆಗಬೇಕು, ಜನಮಾನಸಕ್ಕೆ ಮುಟ್ಟಬೇಕು ಎಂಬಂತಹ ನಿಟ್ಟಿನನ್ನು ಕಾರ್ಯಕ್ರಮಕ್ಕೆ ತೊಡಗಿಸಿಕೊಂಡಂತಹ ಗೌರವಾಧ್ಯಕ್ಷರಾದಂತಹ ಎ.ವಿ. ನಾರಾಯಣರವರೇ, ನಮ್ಮ ಮಾತೃ ಸಂಘದ ಅಧ್ಯಕ್ಷರಾದಂತಹ ರವಿ ಮುಂಗ್ಲಿಮನೆಯವರೇ, ಅದೇ ರೀತಿ ನಮ್ಮ ಈ ಒಕ್ಕೂಟದ ಬಲ್ನಾಡು ಒಕ್ಕೂಟದ ಅಧ್ಯಕ್ಷರಾದಂತಹ ಗೀತಾ ಒಳಗುಡ್ಡೆಯವರೇ, ಉಪಾಧ್ಯಕ್ಷರಾದಂತಹ ಲೋಕನಾಥರವರೇ, ಕಾರ್ಯದರ್ಶಿಯವರಾದಂತಹ ಹೂವಪ್ಪಗೌಡ ಕುಂಬ್ರದವರೇ ಮತ್ತು ಕಾಂತಿಲ ಮಾಧವಗೌಡ್ರೆ, ನಮ್ಮ ಪೂರ್ಣಿವಾಕನವರೇ ಹಾಗೂ ನಮ್ಮ ನಾರಾಯಣಗೌಡರು. ಸುಮಾರು ಬಲ್ನಾಡು ಗ್ರಾಮದಲ್ಲಿ ಭಜನಾ ಕಾರ್ಯಕ್ರಮವನ್ನು ಉಮೇಶ್ ಗೌಡ ಮತ್ತು ಇವರಿಬ್ಬರು ಸೇರಿ ನಡೆಸಿಕೊಂಡು ಬರುವಂತಹ ಒಬ್ಬ ಅತ್ಯುತ್ತಮ ಧಾರ್ಮಿಕ ವ್ಯಕ್ತಿ ನಾರಾಯಣಗೌಡ್ರೆ ಹಾಗೂ ಇಲ್ಲಿ ಇರುವಂತಹ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ನಮ್ಮ ಸಂಘದ ನೌಕರ ವರ್ಗದ ಬಂಧು ಭಗಿನಿಯರೇ. ಬಲ್ನಾಡು ಕಟ್ಟೆ ಮನೆ ಹಾಗೆ ಹೇಳಿದರು, ಅರಮನೆ ತಗೊಳ್ತಾ ಗುರುಮನೆ ತಗೊಳ್ತಾ ಹೇಳ್ತೇವಲ್ಲ ನಾವು. ಹಾಗಾಗಿ 2 ಕಟ್ಟೆ ಮನೆ, ಒಂದು ಕೂಜುಗೋಡು, ಇನ್ನೊಂದು ಬಲ್ನಾಡು. ಈ ಬಲ್ನಾಡು ಕಟ್ಟೆ ಮನೆಯಲ್ಲಿ ಪ್ರಪ್ರಥಮವಾಗಿ ನಮ್ಮ ಸಂಘ ಕೂಡ ಸ್ಥಾಪನೆ ಆದದ್ದು, ಹೌದಲ್ಲ? ಆದದ್ದು. ಅದರ ನಂತರ ಈ ಸನ್ಮಾನ ಕಾರ್ಯಕ್ರಮ ಕೂಡ ಇಲ್ಲಿಯೇ ನಾವು ಆಯೋಜನೆ ಮಾಡುವಂತಹದ್ದು. ನನಗೆ ಬಹಳ ಸಂತೋಷದ ವಿಚಾರ ಬಲ್ನಾಡು ಅಂತ ಹೇಳಿದರೆ. ಹಾಗಾದರೆ ನಮ್ಮ ಇಡೀ 60 ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 62 ಗ್ರಾಮ ಇದೆ, 66 ಒಕ್ಕೂಟ ಇದೆ. 10 ವರ್ಷ ಗೌರವಾನ್ವಿತ ಡಿ.ವಿ. ಸದಾನಂದ ಗೌಡರ ಮೂಲಕವಾಗಿ ಇದು ಉದ್ಘಾಟಿಸಲ್ಪಟ್ಟಿದೆ. ನಮ್ಮ ಧರ್ಮಪಾಲನಾಥ ಸ್ವಾಮೀಜಿಯವರು ಇದರ ಗೌರವ ಸಲಹೆಗಾರರಾಗಿದ್ದಾರೆ. ಸುಮಾರು 18 ಜನ ಟ್ರಸ್ಟಿಗಳಿದ್ದಾರೆ. ಸ್ಥಾಪಕ ಅಧ್ಯಕ್ಷರಾಗಿ ಎ.ವಿ. ನಾರಾಯಣಗೌಡರಿಗೆ ಸುಮಾರು 5 ವರ್ಷ ಇದನ್ನು ಮುನ್ನಡೆಸಿದ್ದಾರೆ. 5 ವರ್ಷ, ಈಗ 6 ವರ್ಷದಿಂದ ನಮ್ಮ ಮನೋಹರ್ ಕೂಡ ಉತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 4 ಕೋಟಿ ವ್ಯವಹಾರ ನಮ್ಮಲ್ಲಿದೆ. ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರ ಅಂಗವಾಗಿ ನಡೆಯುತ್ತಿರುವಂತಹ ಭಜನಾ ಕಾರ್ಯಕ್ರಮ ಈಗ ಮೊದಲು ಮಾಡ್ನೂರಿನಲ್ಲಿ, ನಂತರದ ವರ್ಷಗಳಲ್ಲಿ 5 ವರ್ಷದ ನಂತರ ಇವರು ನಮ್ಮ ಬಲ್ನಾಡಿನವರು ನಡೆಸಿಕೊಂಡು ಬರ್ತಾ ಇದ್ದೀರಿ. ಹಾಗಾಗಿ ಬಲ್ನಾಡಿಗೆ ಪ್ರಥಮವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಕೊರತೆ ಉಂಟು, ಬಹುಶಃ ನಾನು ಮಾತಾಡ್ತಾ ಬಗ್ಗೆ ಮುಂದೆ ಹೇಳ್ತೇನೆ. ಈ ಬಲ್ನಾಡಿನಲ್ಲಿ ಪ್ರಾರಂಭ ಆಗುವುದಕ್ಕೆ ಸುಮಾರು ವರ್ಷಗಳಲ್ಲಿ ಇದಕ್ಕೆ ಕಾರಣಾಂತರದಿಂದ ವೆಂಕಪ್ಪ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಡುತ್ತೇನೆ. ನಮ್ಮ ಕಾರಣಾಂತರದಿಂದ ಅವರು ಬರಲಿಲ್ಲ. ಅವರು ಒಂದು ಪಿಲ್ಲರ್ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಹಾಗಾಗಿ ನಾನು ಹೇಳುವಂಥದ್ದು, ಈಗ ನಮ್ಮ ಸಂಘದ ಚಟುವಟಿಕೆಗಳ ಬಗ್ಗೆ ಆಯಿತು. ಈಗಾಗಲೇ 4 ಕೋಟಿ ವ್ಯವಹಾರ ಉಂಟು, ಧಾರ್ಮಿಕ ಕಾರ್ಯಕ್ರಮ ಉಂಟು. ನಾವು ನಮ್ಮ ಯಾರೆಲ್ಲ ನಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಲೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಅಥವಾ ಯಾವುದೇ ಕೃಷಿ ಇರ್ಬೋದು, ಎಲ್ಲ ಕ್ಷೇತ್ರ ಸಾಧನೆ ಮಾಡಿದವರನ್ನು ಗುರುತಿಸುವಂತಹ ಕಾರ್ಯಕ್ರಮ ಉಂಟು. ಇದೆಲ್ಲ ನಾವೊಂದು ವಿಜ್ಞಾಪನಾ ಪತ್ರದಲ್ಲಿ ಕೊಟ್ಟಿದ್ದೇವೆ. ಓಂ ಶ್ರೀ ಕಾಲಭೈರವೇಶ್ವರ ನಮಃ. ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪುತ್ತೂರು ದಶಮಾನೋತ್ಸವ ಸಂಭ್ರಮದ ಈ ಕಾರ್ಯಕ್ರಮದ ಅಂಗವಾಗಿ 50 ವರ್ಷ ಪೂರೈಸಿದಂತ ಮಾದರಿ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ತೆರಳಿರುವಂತಹ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹಾಗೂ ಇಂದಿನ ಈ ಸುಂದರ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಉಪಯೋಗಿಸಿಕೊಂಡು ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ವಜಾತಿ ಬಾಂಧವರು, ನಮ್ಮ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ, ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಒಕ್ಕಲಿಗ ಸ್ವಸಂಘ
ಮಹಿಳಾ ಘಟಕ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಗಳು ಬಲ್ನಾಡು ಸ್ವಸಹಾಯ ಒಕ್ಕೂಟ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಗಳು ಸಂಚಾಲಕರು ಮಾದರಿ ಗ್ರಾಮ ಸಮಿತಿ ಬಲ್ನಾಡು ಹಾಗೂ ದಶಮಾನೋತ್ಸವ ಸಮಿತಿಯ ವತಿಯಿಂದ ಅಷ್ಟು ಮಾತ್ರವಲ್ಲ, ವಿಶೇಷವಾಗಿ ಈ ಮನೆಯ ಈ ದಂಪತಿಗಳ ಸೊಸೆಯಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರುವಂತಹ ಮನೆಯವರಾದ್ರೆ ಹಾಗೆ ಯಾವಾಗ ಮಾಡಿಕೊಂಡಿರ್ತೇವಲ್ಲ ಹಾಗೆ 50 ವರ್ಷ ಪೂರೈಸಿರುವಂತ ನಮ್ಮ ಪೂಜ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.